ഞങ്ങളുടെ റോൾ എന്തുകൊണ്ട്. സോ ഇത് വെരി ഇമ്പോർട്ടൻറ്റ്. ഇതായിട്ട് ഞങ്ങൾ ഒരു എക്സ്പീരിയൻസ് ആയിരുന്നു. ഇപ്പം എല്ലാവർക്കും നോക്കില്ല, ഈ കൊറോണ ചെല്ലത് ഫസ്റ്റ് ടൈം ಬಂದಿಡು ಎಲ್ಲರಿಗೂ ಅಲ್ಲೇ. ಇದೆಲ್ಲ 100 years ಮುನ್ನೊಳು ಪ್ಲೇಗ್ ಬಂದಂತಂದು ಕೇಟ್ಟು ನನಗೆ. അപ്പോൾ ഇത് ഞങ്ങൾ 100 years പിന്നെ ഇത് വന്നപ്പോൾ ഇത് ഇറ്റ് വാസ് ഓഫ് ഇസ് ഫസ്റ്റ് ഓഫ് ഇറ്റ്സ് കൈൻഡ് ഫോർ ഓൾ ഓഫ് us. അപ്പോൾ വൺ തിങ് ഈസ് വാട്ട് ഈസ് ദ റോൾ ഓഫ് ദ ചാരിറ്റി. ಜನರಲ್ ಆಸ್ಪೆಕ್ಟ್ಲು ನೋಡ್ಕೋಬೋയെങ്കിൽ ಐ ಆಮ್ ನಾಟ್ ಎ ಡಾಕ್ಟರ್ ರೈಟ್, ಬಟ್ ನಂಗೆ ಎಂದಿರಾಕೋಗೋ ಅವರು ಜಂತು ಜನರಲ್ ಆಲ್ಮಾರ ಪರ್ಸ್ಪೆಕ್ಟಿವ್ಲಿ ವಾಟ್ ವಿ ಕ್ಯಾನ್ ಡೂ, ಹೌ ವಿ ಕ್ಯಾನ್ ಮ್ಯಾನೇಜ್. അപ്പോൾ ഇങ്ങനത്തൊരു പാൻഡമിക് എന്തൊരു ചെന്നെങ്കിൽ നിങ്ങൾക്ക് എല്ലാവർക്കും പിടിക്കൂ ചെന്നെങ്കിൽ അമേരിക്ക ഒരു പവർഫുൾ നേഷൻ ഉണ്ടിಂತು ಸಮല്ലേ. ഏതൊരു വെപ്പൻസ് ഇದಿಲ್ಲ, മോണിറ്ററി ವಿಷಯತ್ಲ ഒരു പവർഫുൾ ಕಂಟ್ರಿ ಇಟ್ಟಿಂತು. ಸೊ ಹಿಂಗಂತವರು ಅಮೇರಿಕಾ ಕಂಪ್ಲೀಟ್ ಕಂಗಾಲಾಯ್ತು ವಿದಿನ್ ಜಸ್ಟ್ 2 months. അപ്പോൾ വേൾഡ് ഏതേ ആവട്ടെ ಈ ವೆಪನ್ಸ್ರು ಮಾಸ್ಟ್ರಿ ಆವಟ್ಟು, ಕಾಸ್ರ ಮಾಸ್ಟ್ರಿ ಆವಟ್ಟು, ನಾಲೆಜ್ರ ಮಾಸ್ಟ್ರಿ ಆವಟ್ಟು ಇದು ಕಂಪ್ಲೀಟ್ ನಲಿಫೈ ಆಯಿತು ಆಗಲ್ಲಿ. അപ്പോൾ ഇങ്ങനത്തൊരു ബസ് തെന്തರೋ ചെന്ത് ಹಿಂಗಂತೆಂದ್ರು ಬಸ್ತು ಚೆಂತು ನೋಡ್ಕೊಂಬತ್ತಗೂ ಅದರ ಎದುರ್ಲೂ ಬೆಲ್ಲಿಯೋರು ಎನಿಮಿ ಅಲ್ಲ, ಇಟ್ಸ್ ಎನ್ ಅನ್ಸೀನ್ ಸ್ಮಾಲ್ ವೈರಸ್, കണ്ണിൽ കാണില്ല ഇങ്ങനത്തെ ഒരു വൈറസ് അല്ലേ. അപ്പോൾ ഇതിൽ എങ്ങനെ ടാക്കിൾ ആക്കറോ, ഇത് എങ്ങനെ ഹാൻഡിൽ ആക്കറോ, ഇതിൽ കർത്തിര ആവശ്യത്തിന് ഞങ്ങൾ ഒരു സിಂಪಲ್ ವೇಲಿ ಥಿಂಕ್ ಹಾಕೋಣ. ಅವ್ರು ಇದೆಂದೈತೆ ನಿಂಗೆ ಆಲ್ಮಾರ್ ನಂಗೆ ಕಂಪ್ಲೀಟ್ ಗಾಬರಿ ಆಯ್ತಾ, ಗಾಬರಿ ಓಡ್ತೋಳು ಆಯ್ತಾ ನಿಂಗೆ ನಿಂಗೆ ಬಿಲೀವ್ ಹಾಕ್ರಾರ ಇಲ್ಲಿ ನಂಗೆ ಅಪ್ಪ ಆ ಟೈಮಲ್ಲಿ ನಂಗೆ ಹ್ಯಾಂಡ್ಲ್ ಹಾಕ್ಯ ಸುಮಾರು ಕೇಸಸ್ ಎಲ್ಲ ವೆಲ್ನೆಸ್ ಹೆಲ್ಪ್ ಲೈನ್ ತ್ರೂಲು ಓಡ್ತೋಲೆ ಬೇಡ್ಚಿರ ನಿಂಗೆ 8-10 ನಾಲಾಯ್ತು ಪಣಿ ಬನ್ನೆಂಗು ಅವತ್ತುಲು ಹಂಗೆ ಡಾಕ್ಟ್ರೊಟ್ಟಿಗೆ ಹೋಗೋ ಬೇಡ್ಸಾರು, ಹಾಸ್ಪಿಟಲ್ಗೆ ಹೋಗೋ ಬೇಡ್ಸಾರು. ಸೊ ಹಿಂಗಂತ ಒಂದು ಸಿಚುವೇಶನ್ ಬಂತು. ಬೆಲ್ಬೆಲಿ ಹಂಗ ಎಲ್ಲರೂ ಕಂಪ್ಲೀಟ್ ಕನ್ಫ್ಯೂಷನ್ಲಾಯ್ತು. ಟೋಟಲ್ ಕನ್ಫ್ಯೂಷನ್ ಓಡ್ತೋಲೆ ಏನೇ ಉಂಡಲ್ಲೇ ನಂಗೆ ബിയരിക്കാത്ത പോലെ ഉണ്ടല്ലേ അവത്തും ഞങ്ങൾ സീമിതമായിട്ട് തെച്ചാ അല്ലേ. ലോക്ക്ഡൗൺ ആയിട്ട് വലിയ ആൾമാർ എപ്പോൾ ഒരു നാൾ അവത്തും ദയിക്കാത്തങ്ങോ ദയിക്കും പോലെ ആയിട്ട് അല്ലേ. മക്ക സ്കൂൾ കോളേജസ് ഇല്ല, ഓഫീസസ് ഇല്ല. ഇപ്പോൾ ട്രാവലിംഗ് ഹാസ് ബീൻ എഫക്റ്റഡ് ലൈക്ക് എനിത്തിങ്. ഇപ്പോൾ ഈവൻ ഇപ്പോൾ ഉണ്ടല്ലേ നിങ്ങൾ നോക്കുമ്പോൾ ഞാൻ ഇപ്പോൾ ഞാൻ ദുബൈಗೆ പോയിന്നെ ഫ്ലൈറ്റ്സ് ಎಲ್ಲ അവിടെ പാർക്കായിട്ടില്ലോ നോക്കിയെങ്കിൽ ಭಾರಿ ಬೇಜಾರು അവിടെ ಅತ್ತರ ಫ್ಲೈಟ್ಸ್ സാധാരണ thousands of pilots they have lost job. ഇത് അപ്പർ ലെവലിൽ ചെന്നുകൊണ്ടുള്ളൂ. ಸೊ ಬಿಸ್ನೆಸ್ಸಸ್ ಆಲ್ ಕ್ರಶ್ ಆಯಿತು ಸುಮಾರಲ್ಲ. ಹೇಗಂತ ಬಿಸ್ನೆಸ್ ಇನ್ನದೆಲ್ಲ ಕಂಪ್ಲೀಟ್ ಇದಾಯಿತು. 6 months 1 year ಲಾಕ್ಡೌನ್, 6 months ಎಲ್ಲ ಲಾಕ್ಡೌನ್ ಆಗುತ್ತೆ ಎಂದರು ಅವರು. ಸೊ ಈ ಟೈಪ್ ಪರಿಸ್ಥಿತಿ ಇದಾಯಿತು. ഇപ്പോൾ ഇതിൽ നോക്കൂ ഒരു ಜನರಲ್ ಸ್ಟ್ಯಾಟಿಸ್ಟಿಕ್ಸ್ 20 ಪ್ರೆಸೆಂಟ್ ಇದೆ ಅಂದರೆ ನಿಂಗೆ ಸಾಧಾರಣ 125 ಮಿಲಿಯನ್ ಆಲ್ಮಾರ್ಗೆ ಎಫೆಕ್ಟ್ ಆಯಿತು. ಎದ್ರೆ 125 ಮಿಲಿಯನ್ ಗ್ಲೋಬಲಿ. അതിൽ മരിച്ചിരത്ര കൊണ്ടുണ്ടാ 2.75 മില്യൺ ആൾമാർ കലാസായിരാർ, ഓൾമോസ്റ്റ് 27 lakhs. അപ്പോൾ ഇത്തര ആൾ കലാസായിട്ട് ഇത്തര ഞങ്ങളെ സഫറിങ്സ് ആയിട്ട് ഇട്ടിക്കുമ്പോഴത്തേക്കോ ഇതിൽ എതിലുള്ള ചെറിയൊരു വൈറസ്, അൺസീൻ വൈറസ്, വലിയ എനിമി എന്തല്ല. അപ്പോൾ ഇത് ഞങ്ങൾ ഹയലാക്കണವರು, ಲಾಜಿಕಲಿ ಥಿಂಕ್ ಹಾಕೋಣವ್ರು ಇದು ಯಾರು ಕಟ್ತಿರೋ ಎಂದ್ರು ಅಂತ. ಸೊ ಇಟ್ ಈಸ್ ನಥಿಂಗ್ ಬಟ್ ಎ ಟೆಸ್ಟ್. ನಂಗಿപ്പോൾ ഒരു ഞങ്ങൾ ക്രിയേറ്റർ ബിലീവ് ആക്കുறாங்க, ഇറ്റ് ഈസ് നട്ട് ഈസ് ബട്ട് എ ടെസ്റ്റ്. ഞങ്ങൾ എങ്ങനെ മാനേജ് ആക്കുറാച്ച ಅಂತ. ಸೊ ಎಲ್ಲರೂ ಉಂಡಲ್ಲೇ ಬೆಲಿಬೆಲಿಯ ಪೈಸಗಾರಾವಟ್ಟು, ಬೆಲಿಬೆಲಿಯ ಪವರ್ಫುಲ್ ಆಲ್ಮಾರಾವಟ್ಟು ಇಟಲಿಲಿ ಅಮೇರಿಕತ್ಲು ಹಂಗೆ ಕಂಪ್ಲೀಟ್ ಕಂಗಾಲೈನಾರು. ಹಂಗಲ್ಲ ಮಿಲಿಯನ್ ಬಿಲಿಯನ್ ಗಟ್ಟಲೆ ಆಸ್ತಿ ಉಂಡಲ್ಲ, ಎಂದು ಹಾಕೋ ಸಾಧ್ಯ ಐತಿಲ್ಲ. ನಂಗೆ ಬಿಡ್ರು ಎಂದು ಹಾಕೋ ಐತಿಲ್ಲ. ಹಾಸ್ಪಿಟ್ಲ್ ಖಾಲಿ ಈ ಆಕ್ಸಿಜನ್ ಕೊಡ್ಕೋಗೋ ಇಲ್ಲ ತಬಲ ಐಬೇಡಿ. ಸಡನ್ಲಿ ಹತ್ತರ ಪೇಷಂಟ್ಸ್ ಬರಂಬತ್ತುಗುಂಡಲ್ಲೇ ಲಾಸ್ಟ್ ಬಯಸ್ರಂಗಳ ಬಿಟ್ಟು ಬಾಲಕಾರಿಗೆ ಮಾತ್ರ ಕೊಡ್ತಾರೆ. ಚೆನ್ನಾಗಿ ಇಲ್ಲ ಆ ಟೈಪ್ ಇದು. ಸೊ ಇಟಲಿ ಉಂಡಲ್ಲೇ ಒನ್ ಆಫ್ ದ ಬೆಸ್ಟ್ ಹೆಲ್ತ್ ಸೆಕ್ಟರ್ಲು ಹೈಯೆಸ್ಟ್ ಫೆಸಿಲಿಟಿ ಇನ್ನ ಪಕ್ಕ ಇಟಲಿ. ಅವಡೇಮೇ ಹೈಯೆಸ್ಟ್ ಡೆತ್ಸ್ ಆಯ್ತು. ഇപ്പോൾ അമേരിക്കം ഞങ്ങളെ ಬಿಡ್ರು ലക്കീലി ഇന്ത്യ ഉണ്ടല്ലേ ಕಂಪ್ಯಾರಿಟಿವ್ಲಿ ಭಾರಿ ಕೊರಡಿ ಲೆವೆಲ್ದ ಡೆತ್ಸ್ ಆಯ್ತು. ಕಂಪೇರಿಂಗ್ ഇന്ത്യത്തോ ಪಾಪ್ಯುಲೇಷನ್ നോക്കിയിട്ടാണ്. ഇപ്പോൾ നിങ്ങൾ ಬಾಂಬೆലുള്ള ಸ್ಲಮ್ಸ್ ಎಲ್ಲ ಇತ್ತರ ಪೇಡ್ಸನಗ ಅತ್ತರ ಮುಟ್ಟೋಲ್ಲ ಸ್ಲಮ್ಸ್ಲು ಲಾಕ್ಗಟ್ಲೆಗೆ ಕಲಾಸವನಾയിട്ടുಂಟು. അപ്പോൾ ഇത്ര 1 yearly ഇപ്പോൾ ഡെത്ത്സ് ആയിരോ കൂടെ 1.6 lakhs ഇന്ത്യത്തിൽ. അപ്പോൾ ഇങ്ങനത്തെ ഒരു പാൻഡമിക് ക്രിയേറ്റ് ആക്കിയ ഒരു വൈറസിൻ്റെ വിഷയം ഞങ്ങൾ ആലോചന ആക്കിയിട്ടുണ്ടെങ്കിൽ ഞങ്ങൾ എത്ര ഹെൽപ്ലെസ് ഉള്ളാണ്ട് കൊണ്ടായിട്ട് പിടിയത്തില്ലേ, കംപ്ലീറ്റ് ഹ്യൂമാനിറ്റി. അപ്പോൾ ഇത്
ಬಾರ್ಡರ್ಸ್ಗೆ ಲಡೆ ಹಾಕಿರದ ಬೇರೆ ಇದಕ್ಕೆ ಲಡೆ ಹಾಕಿರದ ಅದೆಂದು ಮಂತಿಲ್ಲ. ಸೊ ಇಟ್ ಈಸ್ ಅಕ್ರಾಸ್ ಆಲ್ ರಿಲಿಜನ್, ಆಲ್ ನೇಷನ್, ಎಲ್ಲ ವರ್ಗದ ಆಲ್ಮಾರ್ಗು ಇದಾಯ್ತು, ಎಫೆಕ್ಟ್ ಆಯಿತು. ಸೊ ಇದುವರು ಎಂದರೆ ನಿಮಗೆ ಒಂದು ಹ್ಯೂಮಿನಿಟಿಗೆ ಬೆಲ್ಲಿಯವರು ಚಾಲೆಂಜ್ ಬನ್ನೋ ಇದು 1 year ಬೆಲ್ಲಿಯವ್ರ ಹ್ಯಾಲೆಂಜ್. അപ്പോൾ ಇದು ನಂಗೆ ಹ್ಯಾಲಕ್ಕೆ ಉಳ್ಳೋ ಹೌ ಟು ಫೇಸ್ ಇಟ್ ವೆರಿ ಇಂಪಾರ್ಟೆಂಟ್ಲಿ. ಪರ್ಟಿಕ್ಯುಲರ್ಲಿ ನಂಗೆ ഇപ്പോൾ ಚಾರಿಟಿಲಿ ವರ್ಕ್ ಹಾಕ್ರಾಮ ನೀವೆಲ್ಲ ಸುಮಾರು ವರ್ಷத்துல ಪಣಿಯೆಡ್ತೊಂಡ್ಲ ಹೆಂಗನ ಹಾಕೋರು ಉಂಟು. ಇದು ಸಾಧಾರಣ ಅವರು ಮಾರ್ಚ್ಲುಂಡಲ್ಲೇ, ನಾನು ಆ್ಯಕ್ಚುಲಿ ಐ ವಾಸ್ ಇನ್ ದುಬೈ. ನಾನು March 17 ಕೂಡ ಬಂತು ಅವರು ಒರ್ನಾಲ್ ಜೆನ್ನಾಲ್ ಮತ್ತು ಫ್ಲೈಟ್ ಎಲ್ಲ ಕಂಪ್ಲೀಟ್ ಕ್ಲೋಸ್ ಆಯಿತು 22nd ಅಂದ ಫಸ್ಟ್ ಲಾಕ್ಡೌನ್ ಸ್ಟಾರ್ಟೆಡ್ ಇನ್ March 22. ಸೊ ಲಾಸ್ಟ್ ಇಯರ್ അതിൽ പിന്നെ എന്തായിട്ടുണ്ട് നിങ്ങൾക്ക് ഇവിടെ ഉണ്ട്. ಸೊ ಅಪ್ಪ ದುಬೈರ ಬನ್ನಪ್ಪಮೇ ഇവിടെ നോക്കിയിട്ട് വിചാരിച്ച ആൾമാർക്ക് ಇನ್ನೂ പിടിയുന്നില്ല ಅದರ ಎಂದ್ರು ಡೆಪ್ತ್ ಚೆಂತು. ഇപ്പോൾ ಈವನ್ ನಾ ಇನ್ನೂ ಫ್ಲ್ಯಾಟ್ಲು ಸಹ ಆಲ್ಮಾರ್ಗೆ ಗೊತ್ತಾಯ್ತಿಲ್ಲ. അപ്പം ನಾ ಚೆಲ್ಲ ಕಾಷನ್ ಹಾಕ್ಯ അവിടെ കമ്മിറ്ററെല്ലാം ಬಿಲ್ಚಿಟ್ಟುಂಡಲ್ಲೇ. ಸೊ ಇದು ಬರೋಪೋಂಡು നിങ്ങൾ പിന്നെ കൈക്കാലാവണ്ട ഇപ്പം മെത്തൽ കെയർ എടുക്കുറുണ്ടു. അപ്പോൾ അതിൽ പിന്നെ എഫേർട്ട് സ്റ്റാർട്ട് ആയിട്ട് പിന്നെ കംപ്ലീറ്റ്ലി ഒരാൾക്ക് ജെണ്ണാൾക്ക് ഒരു വാರ ಚೆಂತ ಲಾಕ್ಡೌನ್ ಆಯದು ಎಲ್ಲರಿಗೂ ಅವ್ರ ನಮ್ಮಂತ ಪೇಡಿ ಶುರುವಾಯಿತು. ಪೇಡಿ ಅಂದರೆ ಚೆನ್ನಂಗೆ ಫಸ್ಟ್ ಕೇರಳത്തിൽ ഒരു ಕೊರೋನಾ ಇತ್ತು. ಓಕೋ ಕೇರಳത്തിൽ ಬಂದು ರೂಲಾನ್ അതിൽ പിന്നെ നോക്കുമ്പോൾ ಬಂಟ್ವಾಳ ಬಂತು ರೂಲಾನ್. ಫಿಯರ್ ಯಾರ ಶುರುವಾಯಿತು. ಫಿಯರ್ ಒಟ್ಟಿಗೆ ಖಾಲಿ ಬಂಟ್ವಾಳದ ಫಸ್ಟ್ ನೆನಪುಂಡ ഒരു ಆ ರೋಡ್ ವಿಡಿಯೋ ಬಂದು ಈ ರೋಡ್ಲು ಈ ಪೆಂಡಿಂಗ್ ಬಂತು ಓಲಾ ಅಂಟು. അതിൽ പിന്നെ ಸ್ಟಾರ್ಟ್ ಆಯ್ತು. പിന്നെ ಲಾಸ್ಟಿಗೆ ಊಡೋಡೋರು ಫ್ಲ್ಯಾಟ್ಲು ಬರೋ ಶುರುವಾಯ್ತು. അങ്ങനെ ಅಂಟು ಈ ಫಿಯರ್ ಗ್ರೋ ಆಗ ಶುರುವಾಯ್ತು. ಸೊ ಉಡೈತಿಕ್ಕಿರು. അപ്പം ഞങ്ങൾ ഒരു ಚಾರಿಟಿಲಿನ್ನಪ್ಪ ನಾನು ಆ್ಯಕ್ಚುಲಿ ದುಬೈರ ಬಂದರು 28 days ಕ್ವಾರಂಟೈನ್ಲಿ ನಾವು ತಿಳ್ಕೊಂಡಿದ್ದು ನನಗೆ. അപ്പം ತಿಂಕ್ ಹಾಕಿ ಹೆಂಗನ ಇದಾಕೋಗೋ ಅವರು ಅಂತ. അപ്പം ವಿ ಸ್ಟಾರ್ಟೆಡ್ ಕೋಆರ್ಡಿನೇಟಿಂಗ್. അപ്പം ವಿಯರ್ಚ ಟು ವರ್ಕ್ ಇನ್ ದಿಸ್ ಸೆಕ್ಟರ್ ಡಾಕ್ಟರ್ಸ್ಮಾರು ನಂಗೆ ನೆಟ್ವರ್ಕ್ ಬೇನಿ ಓಕೆ ಅಲ್ಲಿ. അങ്ങനെ ഡോക്ടേഴ്സ് ഒട്ടിക്കെല്ലാം ഡിസ്കസ് ആക്കാൻ സ്റ്റാർട്ടാക്കിയിട്ടുണ്ടല്ലേ. സാധാരണ ഫസ്റ്റ് ഒരു 5 doctors 10 doctors അങ്ങനെ ആയിട്ട് 50 doctors കൺവിൻസ് ആക്കാം. വി പ്രിപ്പയർഡ് ദം. ഒരു ഒരു നെറ്റ്വർക്ക് ആക്കിയിട്ടുണ്ടല്ലേ. ഒരു ഗ്രൂപ്പിൽ ഇതാക്കിയിട്ട് അങ്ങ് ചെന്നാൽ നിങ്ങൾ ഞങ്ങൾക്ക് എന്തില്ല ഞങ്ങൾ ഏതു കേസസ് ಬಂದಿಟ್ಟ നിങ്ങൾ ഞങ്ങൾക്ക് ಗೈಡ್ ಹಾಕೋರು ಓಡಕೊಂಡು వచ్చి ನಂಗೆ ಬಿಡಿಂಡು ವಿ ಆರ್ ಗೋಯಿಂಗ್ ಟು ಬಿ ಗೆಟ್ ಇನ್ ಟು ಎ ಬಿಗ್ ಕನ್ಫ್ಯೂಷನ್. അപ്പോൾ അതാക്കിയിട്ട് അതിൽ പിന്നെ ഉണ്ടല്ലേ ലാസ്റ്റ് ഞങ്ങൾ എല്ലാ ഹോസ്പിറ്റൽസ് നെറ്റ്വർക്ക് ആക്കിയ അഡ്മിനിസ്ട്രേഷൻ്റെ നെറ്റ്വർക്ക് ആക്കിയ. അപ്പോൾ DC ಬಾರಿ നല്ല കോപ്പറേറ്റ് ആക്കിയിട്ട്. ಸೊ ഒരു 4 ಡಾಕ್ಟರ್ಸ್ರು ഞങ്ങൾ ജോബ് വെച്ചിട്ട് ವಿ ಸ್ಟಾರ್ಟೆಡ್ ರಿಸೀವಿಂಗ್ ದ ಕಾಲ್ಸ್. ಆ ಕಾಲ್ಸ್ ನಂಬರ್ ಉಂಡಲ್ಲ ಎಲ್ಲ ಸರ್ಕ್ಯುಲೇಟ್ ಹಾಕ್ಯ. ಸೊ ವಿ ಸ್ಟಾರ್ಟೆಡ್ ರಿಸೀವಿಂಗ್ ದ ಕಾಲ್. ಅಪ್ಪ ನಂಗೆ PDIM ಬಂತು. ಪ್ಯಾನಿಕ್ ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್. അപ്പം എന്തായിട്ട് മാർച്ച് ആയിട്ട് ഏപ്രിൽ ആയിട്ട് മേ ആകുമ്പോഴത്തും ഉണ്ടല്ലോ നോമ്പർ ടൈമിലെല്ലാം ഉണ്ടല്ലോ ഫുള്ള് പീക്കിൽ പോയിട്ട് ആൾമാർ ಏಳ್ತೋಲ ಚೆನ್ನಂಗೆ ನಂಗೆ ಗೊತ್ತುಂಡಲ್ಲಿ ಅವತ್ತು ಬನ್ನ ಸಾತ್ಗೆ ಡ್ರೆಸ್ ಎಲ್ಲ ಬರವಿಸಿಟ್ಟು ಕುಲ್ಚಿತ್ತೆಲ್ಲ ಉಲ್ಗ ಇಂಟ್ರಾಂಬಿಡ ಇല്ലെങ്കിൽ ಪೆಂಜೈ ಮಕ್ಕ ಉಂಡಲ್ಲೇ ಮುಟ್ಟವರೆಗೆ ಹಾಕಿಲ್ಲ ಪೆಂಜೈ ಮಕ್ಕ. ಸೊ ಆ ಸಿಚುವೇಶನ್ ಕ್ರಿಯೇಟ್ ಆಯ್ತು. അപ്പോൾ ഇതിൽ നിങ്ങൾ ഹയലാക്കുന്ന എന്തോ നോക്കുക ഇതിൽ ಫಿಸಿಕಲ್ ಇಲ್ನೆಸ್ ಕಾಂಟಿ ಉಂಡಲ್ಲೇ ಸೈಕಾಲಜಿಕಲ್ ಇಲ್ನೆಸ್ ಭಾರಿ ಬೆಲೆ ಅಂತ ಇದು ನಂಗೆ ಅಬ್ಸರ್ವ್ ಆಗಿತ್ತಿಲ್ಲ. ಆ್ಯಕ್ಚುಲಿ ನಂಗೆ ಇಪ್ಪತ್ತು 50 ಡಾಕ್ಟರ್ಸ್ ನೆಟ್ವರ್ಕ್ ಹಾಕ್ಯ ಇನ್ನೊಂದು ಸೈಡ್ಲಿ ಕೌನ್ಸಿಲರ್ಮಾರ ಇದು ಹಾಕ್ಯ. ಎಂಜೇನಿ ವಿ ನೋ ದ್ಯಾಟ್ ஒரு டெத் ஃபேமிலிஸ் ஆயப்ப கம்ப்ளீட் ಆ ಫ್ಯಾಮಿಲೀಸ್ ಉಂಡಲ್ಲೇ ஒரு ಬೇರೆ ಟೈಪ್ ಸ್ಟ್ರೆಸ್ಸಲ್ಲಿ போயிட்டு ಇದು ಪ್ರಾಕ್ಟಿಕಲಿ ಆಯೋ ವಿ ಬೀನ್ ಅಬ್ಸರ್ವಿಂಗ್ ಎತ್ತರೇ ಮುಂಡಲ್ಲೇ ಪಕ್ಕತ್ಲು ಈವನ್ ಸುಸೈಡ್ ಹಾಕೋಗಿ ಥಿಂಕ್ ಆಗೋ ಸ್ಟಾರ್ಟ್ ಹಾಕ್ಯಾರ. ಚೆನ್ನಂಗೆ ದೇ ಕೆನಾಟ್ ಮ್ಯಾನೇಜ್ ಅವತುಲ್ಗೆ ದೆಚ್ಚಿತ್ಲೆ ಮಕ್ಕ ಅವತುಲ್ಗೆ ದೆಚ್ಚಿತ್ಲೆ ಈ ಆನ್ಲೈನ್ ಕ್ಲಾಸ್ ಅದು ಇನ್ನೂ ಯಾರ ಪ್ರೆಷರ್ ಕ್ರಿಯೇಟ್ ಆಗಿತ್ತು. അപ്പോൾ ಈ ಟೈಪರು ಮಕ್ಕ ಕಲಿಕಾಯನೇ ಪರ್ತು പോകുമ്പോലെ ಇಲ್ಲ. ಜಸ್ಟ್ ಇಮ್ಯಾಜಿನ್ ಆಗೋರು ನಂಗೆ ಹಿಂಗೆ ಅಟ್ಲೀಸ್ಟ್ ಸೀನಿಯರ್ಸ್. ಸೊ ಇದೆಲ್ಲ ಪ್ರೆಷರ್ ಕ್ರಿಯೇಟ್ ಆಗಿದೆ, ಸೈಕಾಲಜಿಕಲಿ ಪ್ರೆಷರ್ ಕ್ರಿಯೇಟ್ ಆಗಿದೆ. ಫಿಸಿಕಲ್ ದಟ್ ಈಸ್ ಎ ಟೋಟಲಿ ಡಿಫ್ರೆಂಟ್. അതിൽ ഹോസ്പിറ്റലിൽ ഞങ്ങൾ ഇതാക്കിയ പോലെ ಕಾಲ್ಸ್ ಎಲ್ಲ ಬರ್ಬೋತುಕೊಂಡಲ್ಲೇ ಲಾಸ್ಟ್ಗೆ ನಂಗೆ ಇದಾಕ್ಯ ಸ್ಮಾರ್ಟ್ ಲೊಕ್ಯಾಲಿಟಿ ಕ್ಯಾಂಪ್ಸ್ ಉಂಟಾಕ್ಯ ಬಂದಲ್ಲಿ ಈ ಸೈಡ್ಲೆಲ್ಲ ಹಾಕಿತ್ತುಂಡಲ್ಲೇ അവിടെ എന്തൊരു ചെന്ന ഉണ്ടുണ്ട നിങ്ങൾ എന്തു ഇതായിട്ടായെങ്കിൽ ഫസ്റ്റ് ഒരു 30 ವಾಲಂಟಿಯರ್ಸ್ ഇതാക്കിയിട്ട് ಟ್ರೈನ್ ಹಾಕಿತ್ತು ನಂಗೆ ಕಾಲ್ ಹಾಕೋರು. நீங்கள் டாக்டர்ஸ் ஒட்டி போக வேண்டாம் ನಂಗೆ ಕಾಲ್ ಹಾಕೋರು நீங்கள் ಎಂದು പേടിക്കണ്ട. ಓಡ್ತೋಲ್ಲ ಇನ್ನು ಹೈಲಿ ಎಜುಕೇಟೆಡ್ ಆಲ್ಮಾರು ಕೇಟು ಅಂತ ಎಂದೋ ಚೆನ್ನ ಉಂಟು ಕೇಟು ನಾನು ಬಂದುಂಟ ಈ ವೆನ್ಲಾಕ್ಕೆ പോയെങ്കിൽ ഇല്ലേ പോയി ഇഞ്ചക്ഷൻ കൊടുത്ത് കൊല്ലിടാറുള്ള അല്ലേ ഉണ്ട്. ഇത് ಅನ್ಎಜುಕೇಟೆಡ್ ಆಲ್ಮಾರಲ್ಲ ಎಜುಕೇಟೆಡ್ ಆಲ್ಮಾರ್. ಸೊ ಆ ಟೈಪ್ ಹೋಯ್ತು ಬಿಸ್ನೆಸ್ ಮ್ಯಾನ್ಮಾರ್ ಹಂಗಲ್ಲ ஒரு ಟೈಪ್ ಲೈನಾರು. ಇನ್ನೂ ಎಂದಾಯ್ತು ಕೊರೆ ಯಾರ ಕಾಸಿನಂಗೆ ಯಾರ ಫಿಕರ್ ಐತು ಈ ಕಾಸು ನಂಗೆ ಅನುಭವ ಹಾಕೋ ಇಲ್ಲೆಲ್ಲ ಉಂಟು ಅನುಭವಿಸೋ ಇಲ್ಲ ಉಂಟು ಇದು ಒಂದಾಯ್ತು. അപ്പോൾ ഇതെല്ലാം ಬಂತಾಂಬತ್ತಿಗೂ ಮ್ಯಾನೇಜ್ ಹಾಕ್ಯಂ പോയാ ಸಾಧಾರಣ ಆಲ್ಮಾರ್ಗೆ ನಂಗೆ ಗೈಡ್ ಹಾಕ್ಯಂ പോയാ
വലിയൊരു കൺഫ്യൂഷൻ എന്തൊരു എന്തായാലും പാവത്തങ്ങ് പോയിട്ട് പ്രൈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಅವರು 3 ಲಕ್ಷ 4 ಲಕ್ಷ ಬಿಲ್ ಅವರು ಹಂಗ ಕಂಗಾಲ ಅವರು ಸೊ ಇದಕ್ಕೆ ಎಂದಾಕೆ ನಂಗೆ ಗೈಡ್ ಹಾಕೋ ಸ್ಟಾರ್ಟ್ ಹಾಕಿ ಚೆನ್ನ ವೆನ್ಲಾಕ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಬೆಸ್ಟ್ ಫೆಸಿಲಿಟೀಸ್ ಉಂಟು ಇಪ್ಪ ನಿಂಗೆ ಗೊತ್ತುಂಟ ನೂರು ಮಸ್ಜಿದ್ ಎದುರು ಪುದಿಯ ಬ್ಲಾಕ್ಸ್ ಉಂಟಲ್ಲಿ ಬೆಸ್ಟ್ ಫೆಸಿಲಿಟೀಸ್ ಉಂಟು ಅವ್ರದ್ದು ಡಾಕ್ಟ್ರ್ ಇಂದು ಬರ್ನ ಇತ್ತು ನಂಗಳೊಟ್ಟಿಗೆ ತಾಜುದ್ದೀನ್ ಚೆಲ್ದತ್ತೆ ಅಯ್ಯಲಿಂದ ಅವಡ ಮೇಲೆ ಲೇಟ್ ಆಗಿ ಹೋಯ್ತು ಅಯ್ಯಲ್ಲಿ ಇತ್ತರ ನಂಗೆ ಹೆಲ್ಪ್ ಆಯ್ಕಿರಿ ಚಲೋ ಸಾಧ್ಯ ಇಲ್ಲ ಈ ಜಾವ 12 ಗಂಟೆ 1 ಗಂಟೆ ಉಂಡಲ್ಲೇ ನಂಗೆ ಗ್ರೂಪಲ್ಲಿ ನಂಗೆ ಹನೀಫು ಉಂಟು ಸೊ ಈ ಈಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಟೀಮ್ ನಂಗೆ ಅವ್ರು 7-8 ಆಳು പണി എടുത്തു മൈറ്റിൽ അപ്പോൾ അയാൾ ഫുൾ ഇതാക്കിയത് ഡോക്ടർ ഫറഹാന ഭട്ട് പിന്നെ പ്രിയ ബല്ലാൽ ഇങ്ങനെല്ലാം ഉണ്ടല്ലോ സുമാർ സപ്പോർട്ട് ആക്കിയായിരുന്നു ഞങ്ങൾക്ക് എന്തില്ല ಖಾಲಿ ಕೋಆರ್ಡಿನೇಟ್ ಆಗಿ ನೋಡ್ಕೊಂಡು ನಂಗೆ ವಿ ಕ್ರಿಯೇಟೆಡ್ ಎ ಸಿಸ್ಟಮ್ ವಿ ಕ್ರಿಯೇಟೆಡ್ ಎ ಪ್ಲಾಟ್ಫಾರ್ಮ್ ಎಲ್ಲಾದರೂ ಲಿಂಕ್ ಹಾಕಿದ್ದು ಕಾಲ್ ಬರ್ಬೋದು ಆರ್ಗೆ ഇപ്പോൾ ಎಕ್ಸಾಂಪಲ್ ಓಡ್ತಮ್ಮ ಇಪ್ಪತ್ತು ಸೈಡ್ರು നിങ്ങൾ ಕುಂದಾಪುರ ಸೈಡ್ರ ಪೇಷಂಟ್ ಫೋನ್ ಹಾಕೋದು ಫೋನ್ ಹಾಕಿದ್ದು ಬರುಂಬತ್ತಿಗೆ ಊടെ ನಂಗೆ ಹಾಸ್ಪಿಟಲ್ ಏದ್ಲು ಬೆಡ್ ಉಂಟು ಬೆಡ್ ಇಂತಿಲ್ಲ ಅಪ್ಪ ಬೆಡ್ ಇಲ್ಲದ ಬೆಂದವರು ಆ ಪೇಷಂಟ್ ஒரு மூத்தர் இன்னொரு மூத்தர் சுற்றிட்டு ಆ್ಯಂಬುಲೆನ್ಸ್ಲೆ ಕಲಾಸ ಆಯ್ತುಂಟು ಈಗ ಸುಮಾರು ಕೇಸಸ್ ಆಯ್ತು ಬ್ಯಾಂಗ್ಳೂರ್ಲಂತೂ ಸುಮಾರು ಕೇಸಸ್ ಆಯ್ತು ಅಪ್ಪ ಬ್ಯಾಂಗ್ಳೂರ್ಲು ஒரு ಮರ್ಸಿ ಮಿಷನ್ ಚೆಂತಿಗೆ ನಮಗೆ ವರ್ಕ್ ಹಾಕಿಂತು ಇದಾಗಿತ್ತು ಅಂಗಲ ಕೋಆರ್ಡಿನೇಷನ್ಲಿನ್ನ இப்போ முஞ்ஞாந்தபல அங்கே செல்லுದ್ರೆ நீங்கள் அங்கே காட்டி யாரும் நாங்கள் கூட நல்ல ஒர்க் ஆக்கியான்ட்டு அப்போ சுமார் ஹண்ட்ரட்ஸ் ஆஃப் பேஷண்ட்ஸுக்கு கைடன்ஸ் ஆக்கியா ഞങ്ങളോட PPE കിറ്റ് ಇಂತು പിന്നെ ഓക്സിമീറ്റർ ಇಂತು ഓക്സിജൻ സിലിണ്ടേഴ്സ് ആംബുലൻസ് എല്ലാം റെഡി വെച്ചിരുന്നു ഒരു ചെറിയ ക്യാബിനിലൂടെ ഇതാക്കിയിരുന്നു ഫള്ളിൽ ഇതാക്കിയിട്ട് അപ്പോൾ ഒക്കാക്കിയിട്ട് ഇതിലെന്താക്കിയാണ് കോർഡിನೇಟ್ ആക്കിയ ಡಾಕ್ಟರ್ಸ್ರು ಹಿಂಗಲೋ ಹಂಗಲೋ ಹಿಂಗೆಲ್ಲ ಕೋಆರ್ಡಿನೇಟ್ ಹಾಕ್ಯ ಈವನ್ ಮೈಯತ್ತ ಹಿಂಗೋ ಅದಕ್ಕೂ ഞങ്ങളൊಟ್ಟಿಗೆ ಅರೇಂಜ್ಮೆಂಟ್ ಎಲ್ಲ ಇಂತು ಈ ಟೈಪ್ ಇರುತ್ತೆ ಸೊ ಜಾವಂ ಪೋಲು ಇದಾಕ್ಯ ಬಟ್ ಅದೆಂದರೆ ನಿಂಗೆ நாங்கள் ஒரு 7-8 ஆள் பணியெடுத்தோம் இன்னும் அதில் 5 ஆள் ಹಾಸ್ಪಿಟಲ್ ಆಯ್ಯಾರ ಕೊರೋನಾ ಇತ್ತು ಚೆನ್ನ ಅನ್ಯ പോയിട്ട് ಬರುಮತ್ತು ಉಂಡಲೆ ಕೊರಿಯಲ್ ತೆಲ್ ಜೋರು ಆಯಿತು ಅಲ್ಹಮ್ದುಲಿಲ್ಲ ಟ್ರೀಟ್ಮೆಂಟ್ ಆಯಿತು ಬಂದಾರಂಗ ಬಟ್ ಇದು ದಟ್ ವಾಸ್ ಎ ವೆರಿ ಕ್ರಿಟಿಕಲ್ ಟೈಮ್ அப்போ லாஸ்ட்டு நாங்கள் ஒரு 2-3 நாள் ಮಾತ್ರ ಬಾಕಿ ಇನ್ನು 7-8 ஆள் ಬಟ್ ಸ್ಟಿಲ್ ವಿ ಮ್ಯಾನೇಜ್ಡ್ ಇಟ್ அப்போ ஒரு கால் ಬಂದದೆಲ್ಲ ನೋಕಿಂಗೆ எந்த ஏரியா நாங்கள் இன்சான் மறக்கிறோம் இப்போ நீங்கள் நோக்க போயிங்க ஆள் மறக்கதெல்லாம் பர்னர் அப்போ அது ஒரு டெஸ்ட்டு அது ಆರಿಗೂ ಅವಟ್ಟು ಅದೊಂದು ಟೆಸ್ಟ್ ನಾವು ஒரு ಕ್ರಿಟಿಕಲ್ ಕಂಡೀಷನ್ಲಿ ಓಡ್ತೋಲೋ ಹೋಗ ಅವರು ಅಂತ ಹತ್ತರ ಇದಾಗಿ ಹೋಯ್ನ അപ്പോൾ ഇതിൽ நாங்கள் ಜನರಲಾಗಿ ಚೆಲ್ದಂಟಾಯಿಗೆ ದೇರ್ ಆರ್ ಲಾಟ್ ಆಫ್ ಲೆಸನ್ಸ್ ನೀಡ್ ಟು ಬಿ ಲಾಂಟ್ ಕೊರೋನಾ ಚೆಲ್ಲುമ്പോൾ കൊണ്ടല്ലേ ഡിസീസ് ದೇರ್ ಆರ್ ಮೆನಿ ಅದರ್ ഡിസീസസ് വൈറൽ ലെവൽ ಸುಮಾರು ಇದುಂಟು അപ്പോൾ ಇದು நாங்கள் ಸೈಕಾಲಜಿಕಲಿ ಎങ്ങനെ ಮ್ಯಾನೇಜ್ ಆಕ್ರಾಂಟು இப்போ ನಾನು இப்போ ಡಾಕ್ಟ್ರಲ್ಲ ಟೆಕ್ನಿಕಲಿ ನಿಂಗೆ ಚೆಲ್ದಂಟಾಗಿ ಡಾಕ್ಟ್ರ್ ಬಂದು ಚೆಲ್ದು ಆ ವಿಷಯത്തിൽ ಸುಮಾರು ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಆಕ್ಯಾಗ ಮಾಸ್ಕರ ವಿಷಯത്തിൽ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದರ ವಿಷಯത്തിലെല്ലാം ಇದಾಕ್ಯ പിന്നെ ഞങ്ങൾ കുറേ വീഡിയോ ക്ലിപ്പിങ്സ് ആക്കിയ ಗೌರ್ಮೆಂಟ್ ಹಾಸ್ಪಿಟಲ್ ಅದು ಬೇರೆ ಬೇರೆ ಹಾಸ್ಪಿಟಲ್ ಅದು ನೀವು ಎಂದೋ പേടിക്കണ്ട ನೀವು ಎಂದೋ ಟಾಯಿಂಗ್ ಹಾಸ್ಪಿಟಲಿಗೆ ಬರೋಚ್ ಅಂತ ಸುಮಾರು ಡೆತ್ ಆಯದು ಅವತಲೇ ತೆಚ್ಚಿಟ್ಟು ಪಣಿ ಬರುಂಬತ್ತುಕೊಂಡಲ್ಲೇ ಟ್ಯಾಬ್ಲೆಟ್ಸ್ ಎತ್ಕೊಂಡಿನಾರು ಎಂದರು ಪಣಿಗೆ ಅದಕ್ಕಿದ್ದು ಲಾಸ್ಟ್ ಎಂದೈತೆ ಹಂಗಾಗಿ ಮಾತ್ರ ಅಲ್ಲ ಹಂಗಲ್ಲಿ ಅವತ್ತುಲ್ಲ ಉಮ್ಮ ಹಬ್ಬಗೂ ಕೊಡ್ತಾರೆ ಈ ಟೈಪಲ್ಲಿ ಆಯ್ತು ಲಾಸ್ಟಿಗೆ ಹಾಸ್ಪಿಟಲ್ ಬಂಡೆಪ್ಪ ಬ್ರೀತಿಂಗ್ ಪ್ರಾಪರ್ಟಿ ಇದು ಸ್ಟಾರ್ಟ್ ಆಯ್ತು ಪಿನ್ನೆ ಸೊ ಅದು ಬಂದಲ್ಲಿ ಪಿನ್ನೆ ವರ್ಕ್ ನೋಕರು ಬ್ರೀತಿಂಗ್ ಪ್ರಾಬ್ಲಮ್ಸ್ ಬಂದಲ್ಲಿ ಪಿನ್ನೆ 2 ಲೀಟರ್ ಆಕ್ಸಿಜನ್ 4 ಲೀಟರ್ 6 ಲೀಟರ್ 8 ಲೀಟರ್ಸ್ ಯಾರ ಎಂಟಕೊಂಡು ಪ್ರೊವೈಡೆಡ್ ಹಂಗೆ ಕರೆಕ್ಟ್ ಹೆಲ್ತ್ ಇನ್ನೇಗೆ ಮಾತ್ರ ರಿವರ್ಸ್ ಆಗೋ ಚಾನ್ಸಸ್ ಉಂಟು അതിൽ ರೆಮಿಡಿಸಿವಿಯರ್ ಅಂತ ഒരു ഇതിಂತು ಇಂಜೆಕ್ಷನ್ ಇಂತು ಎಲ್ಲರೂ ಕೇಟ್ರಿಂದ ರೆಮಿಡಿಸಿವಿಯರ್ ಆ ಟೈಮ್ಲಿ ಕಿಟ್ಟಿ ಉಂಟೆ ಇಂತಿಲ್ಲ ನಂಗೆ ಅದರ ಬಿಲ್ ಪಾಟಿ ಉಂಟಿನ 20,000 ಆವತ್ತು ಅದಕ್ಕೆ ಇಂಜೆಕ್ಷನ್ അതിലെന്താ പറയുന്നെങ്കിൽ അത് സ്ട്രോങ് ആൻറ്റിബയോട്ടിക് അത് റിവേഴ്സ് ആകുന്ന ചാൻസസ് ഉണ്ട് ബട്ട് അതിലും കുറേ ആൾക്ക് ആയില്ല അതും ഞങ്ങൾ കൊടുത്തോ ഇന്ന പിന്നെ ഒരു ಪ್ಲಾಸ್ಮಾ ಚೆಂತ ಇದಾಕಿನ ಗೊಂದನ ಪ್ಲಾಸ್ಮಾ ಎಣ್ಣೆಂಗೆ ಎಲ್ಲರಿಗೂ ಪ್ಲಾಸ್ಮಾ ಎಂದ್ರು ಉಂಟು ಪ್ಲಾಸ್ಮಾ ಎಣ್ಣೆ ಎಂದ್ರಿಲ್ಲ ഞങ്ങളെ ಈ ചോരക്കരല്ലേ ಈ ಹುಷಾರಾಯಂಗ ಹಿಂಗೆಲ್ಲ ಬ್ಲಡ್ಡುಂಡಲ್ಲೇ ಅದರ ಆ್ಯಂಟಿ ಇದರದ್ದು ಇದಕ್ಕಿರಲ್ಲೇ ಇಮ್ಯುನಿಟಿ ಆ ಇದರದ್ದು ಪ್ರೋಟೀನ್ ಎಲ್ಲ ಎಡ್ಕಿರೋ ಪ್ರೋಟೀನ್ ಎಡ್ತಿಟ್ಟು ವಾಪಸ್ ಬ್ಲಡ್ ಅಂಗಲ ತಡಿಗೆ ಬೋಂಡು ಈ ಪ್ರೋಟೀನ್ದು ಈ ಇದಾಯಂಕುಂಡಲ್ಲ ಕೊರೋನಾ ಅಂಕ ಕೊಡ್ಕರು ದಟ್ಸ್ ಇಟ್ ಅಪ್ಪಂದ ಅವ್ರು ಅಂಕ ರೆಡಿಲಿ ಅದಕ್ಕೊರು ರೆಸಿಸ್ಟ್ ಹಾಕರು ಇದಕ್ಕಿಟ್ರು ಬಾಡಿಗೆ ಈ ಪ್ಲಾಸ್ಮಾತ್ಗೆ ಎತ್ತರೆಲ್ಲ ಗಲಾಟೆ ಇಂತಿಲ್ಲ ಚೆನ್ನಾಗಿ ಕಿಟ್ಲೆ ಅದು ಆರೋದ್ಗೊಂದು ಇപ്പം ನಿಂಗೆ ಕೊರೋನಾ ಬಂದತ್ತೆ 21 ಡೇಸಾ 4 ವೀಕ್ಸ್ ಆಯಂಟಾಗಿ ಮಾತ್ರ ನಿಂಗೆ ಕೊಡ್ಕೋರು ಅದು ಕೊಡ್ತಿಟ್ಟಾಯ್ತು ಅದು ನೋಕೊಂಡು ಎತ್ತರ ನಿಂಗೆಲ್ಲ ಲೆವೆಲ್ ಉಂಟು ಅದು ಕೊರಿಯ 2.3 ಎಬೋ ಇನ್ನೇ ಮಾತ್ರ ಕೊಡ್ಕೋರು ಸೊ ಈ ಟೈಪ್ ನಾನು ಕಲೆಕ್ಟ್ ಹಾಕಿಟ್ಟು ಕೊಡ್ತೊಂಡಿನ್ನ ಫಸ್ಟಿಗೆ ಬ್ಯಾಂಗ್ಳೂರು ಕಟ್ತಿಟ್ಟು ಬಿಲಿಪಾಟಿ ಇನ್ನ ಅದ್ಲಿ ಪಿನ್ನ ಈವನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನನಗೆ ಕಾಲ್ ಹಾಕಿ ಇನ್ನು ಈ ವಿಷಯದಲ್ಲಿ ಸಾಧಾರಣ ಲಾಸ್ಟ್ ಗುಂಡಲ್ಲಿ ಕೇಸ್ ಸೆಗ್ಡಲ್ಲಿ ಕೋಆರ್ಡಿನೇಷನ್ ಹಾಕಿತ್ತು 200 ಪ್ಲಾಸ್ಮಾ ಕೊಡ್ತಾನೆ 200
ಎಲ್ಲ ಕಮ್ಯುನಿಟಿ ರಂಕು ಅದೆಂದೂ ಇದಿಲ್ಲ ഞങ്ങൾ ഇതൊന്നും ഇല്ല ഹിന്ദു ആവട്ടെ ക്രിസ്ത്യൻസ് ആവട്ടെ മുസ്ലിംസ് എല്ലാവർക്കും ഇത് കൊടുക്കും അപ്പോൾ ಅದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಭಾರಿ ಅಪ್ರಿಷಿಯೇಟ್ ಆಗಿತ್ತು ಈವನ್ ഞങ്ങൾ ವೇದಾಸ್ ಕಾಮತ್ ಆವಟ್ಟು MLC ಆವಟ್ಟು ಹಿಂಗೆ ನಂಗೆ ಕಾಲೇಜ್ ಏನಾರು ಹಿಂಗೆ ಭಾರಿ ಅಪ್ರಿಷಿಯೇಟ್ ಆಗ್ಯಾರ ಈ ವರ್ಕ್ ಇದ್ಲಿಪ್ಪ ಅಂದರೆ ನಿಂಗೆ ಭೇದ ಭಾವ ಉಂಟಿಲ್ಲ ಇದ್ಲಿಪ್ಪ ಅಂದರೆ ನಿಂಗೆ ಸರ್ವೈವಲ್ ಹ್ಯುಮ್ಯಾನಿಟಿ ತೋ ಆ ಸಬ್ಜೆಕ್ಟ್ ಬಂದಂತು ನಂಗೆ ಇದ್ಲಿ അപ്പോൾ ಇದು ഒരു ടെസ്റ്റ് ആയിട്ടിക്കു ഹ്യൂമൻ ബീയിങ്സ് ഇപ്പോൾ 200 പ്ലാസ്മാസ് ഈ സർവീസസ് സാധാരണ ഒരു 15,000 ആയുഷ്മാൻ കാർഡാക്കി കൊടുത്താൽ ആ ടൈമിൽ ഈ ആയുഷ്മാൻ കാർഡ് കൊണ്ടുണ്ട് 5 lakhs റുപ്പീസിലോ ಕಂಪ್ಲೀಟ್ ஒரு ವರ್ಷத்துக்கு ಅದು ಫ್ರೀ ಟ್ರೀಟ್ಮೆಂಟ್ ಆಡು ಗೌರ್ಮೆಂಟ್ ಅದು ಆರಿಗೂ ಪಿಡಿಯಿಲ್ಲ ಸಾಧಾರಣ ಆಲ್ಮಾರ್ಗು ಈ ಕಾರ್ಡ್ ಸಾಧಾರಣ ಮ್ಯಾಂಗ್ಳೂರ್ಲುಂಡಲ್ಲೇ ഇവിടെ ഫള്ളിയിൽ അവിടെ ക്യാമ്പ്സ് ആക്കിയിട്ട് സാധാരണ 15,000 കാർഡ് ഡിസ്ട്രിബ്യൂട്ട് ആക്കിയ ഇതപ്പ കൊറോണത്തെ പീക്കിലെ ഇതാക്കിയിട്ട് അപ്പോൾ എന്തില്ലേ ഉണ്ടായും കൊണ്ടല്ലേ ಆಲ್ಮೋಸ್ಟ್ 4 to 5 crores ಅದು ಸೇವಿಂಗ್ಸ್ ಆಯಿತು ಈ ಹಾಸ್ಪಿಟಲ್ ಹೋಯ್ತು ಆಲ್ಮಾರು ರಾಂಗ್ ಪಕ್ಕದಲ್ಲಿ ಅಡ್ಮಿಟ್ ಆಯಿತು അവിടെ ഞങ്ങൾ ട്രീറ്റ്മെൻറ്റ് ആക്കിയിട്ട് ಯಾರ ಬಿಲ್ ಕೊಡ್ಕೊರೋದೆಲ್ಲ ಸೇವ್ ಹಾಕ್ಯ ನಂಗೆ ಸುಮಾರು ಇದಾಕಿತ್ತು ಸೊ ಇಮಿಡಿಯೇಟ್ಲಿ ഞങ്ങൾ ಕಾಲ್ ಹಾಕಿ ಸತ್ತ ನಂಗೆ ಗೈಡ್ ಹಾಕಿ ಇನ್ನ ಸೊ ಮನೀಲಿ ಸುಮಾರು ಸೇವಿಂಗ್ಸ್ ಆಯಿತು ಕಾರ್ಡ್ ಹಾಕಿ ಕೊಡ್ತಾ ಸರ್ವೀಸಸ್ ಎಲ್ಲ ಕೊಡ್ತಾ ಇದು നോക്കപ്പോയി ടൈം കൊണ്ടല്ലേ ജസ്റ്റ് വി യൂസ് സം ടെക്നിക് അപ്പോൾ ഇതെന്തി ചെന്നോണ്ടുള്ള എന്നെങ്കിൽ ഇതിൽ ഞങ്ങൾക്ക് സമയപ്രജ്ഞೆ ചെലുതാറ് ಒಂದುಂಡವನು ಸೊ ಅದು ನಂಗೆ ಭಾರಿ ಅಗತ್ಯ ಬೇಕು ഇപ്പോൾ ഇതിലെಲ್ಲ ವಾಲಂಟಿಯರ್ಸ್ ಪಣಿಯೆಡುಕ್கிறாங்க ಇಂಗಂಥ ಮೂಮೆಂಟ್ಲಿ ನಂಗೆ ಹೆಂಗೆ ಇದಾಕೋರೋಜ್ ಅಂತ ಬಟ್ ಅದಕ್ಕಾಂಟಿ ಮುನ್ನೂಲು ನಂಗೆ ಕಿಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಹಾಕ್ಯ ಸಾಧಾರಣ ഒരു 20 ಆರ್ಗನೈಸೇಷನ್ ಕೋಆರ್ಡಿನೇಷನ್ ಹಾಕಿನ 50,000 ಕಿಟ್ಸ್ ಇದಾಕ್ಯ പിന്നെ ഇവിടെ ಸ್ಟ್ಯಾಂಡರ್ಡ್ ವರ್ಕರ್ಸ್ ಎಲ್ಲ ಇನ್ನಾರಲ್ಲೇ ಎಲ್ಲರೂ ನಾರ್ತ್ರ ಪೋಂಡಂಕ್ ಅಂಕ್ ಫುಡ್ ಅರೇಂಜ್ ಹಾಕರು ಇದೆಲ್ಲ ಕೋಆರ್ಡಿನೇಟ್ ಹಾಕಿನ ಬಟ್ ಹೆಲ್ತ್ ಲೆವೆಲ್ ಇದೊಂದು ಯುನೀಕ್ ವರ್ಕ್ ಆಯ್ತು ಯುನೀಕ್ ವರ್ಕ್ ಅಲ್ಲ ನಂಗೂ ஒரு ಎಕ್ಸ್ಪೀರಿಯನ್ಸ್ ಆಯ್ತು இப்போ ನೋಕರಲ್ಲ இப்போ ಕೊರೋನಾ ഇതിപ്പോൾ ನೆಕ್ಸ್ಟ್ ಟೈಮ್ ഇപ്പോൾ ಸೆಕೆಂಡ್ ವೇವ್ಲು അത്തറൊരു ഇത്ര ഇതില്ല വേരിയൻ്റ് ഉണ്ട് ബന്നേണ്ടായെങ്കിൽ ആൾമാർക്ക് പേടി പോയി ಅದರ ಹಾಲ್ಗೆ ಅದು ಚಿರಿ ಇನ್ಕ್ರೀಸ್ ಆಯಂಟುಂಡು ಇದರ ವಿಷಯ ಇದು ಕೇರು ಎಡ್ಕೊಂಡು ನಂಗೆ ಇಗ್ನೋರ್ ಹಾಕಂಗೆ ಅವಲ್ಲ ಬಟ್ ಅಂದರೆ ಏನೀಗ ಆ ಟೈಮ್ರ ಪೋಲ್ತ ಇದಿಲ್ಲ ಇಪ್ಪ ಆಲ್ಮಾರ್ಗೆ ಆ പേടി ಇಲ್ಲ ಆ ಕೊರೋನಾ ಚೆಲ್ಲುമ്പോൾ ಆ ஒரு പേടി വന്നുകൊണ്ടിരില്ല അപ്പോൾ ഇപ്പോൾ ഞങ്ങൾക്ക് ഞങ്ങളിപ്പോൾ ഡിസ്ട്രിക്ട് അഡ്മിനിസ്ട്രേഷൻ ഇതാക്കുന്നത് ഞങ്ങൾ ഫോളോ അപ്പ് ആക്കണം ഞങ്ങൾ കോർഡിനേറ്റ് ആക്കണം വി കനോട്ട് ഇഗ്നോർ ಸೊ ಅವೇರ್ನೆಸ್ ಕ್ರಿಯೇಟ್ ಹಾಕೋನೆ ಸೊ ವರ್ಕತ್ತು ಬಿಲ್ಲಿಯ ವೇವ್ ಬಂತು ಇಪ್ಪತ್ತು ಸೆಕೆಂಡ್ ವೇವ್ಲು ಹತ್ತರ ಇದನ್ನಿಲ್ಲ ಹೆಂಗೋ ಸೊ ವಿ ಹ್ಯಾವ್ ಟು ಬಿ ಕಾಷಿಯಸ್ ഇപ്പോൾ 1.6 lakhs അല്ലേ 1.6 lakhs ആൾമാർ ഇന്ത്യത്തിൽ കലാസേര ಸೊ ನಂಬರ್ಸ್ ಇದುಂಡು ಒಂದು ಜಂಡು ಜಿಯೋ പോയെങ്കോ അതും ಬೆಲೆ ವಿಷಯ അപ്പോൾ ഇതിൽ ಸುಮಾರು ವಿಷಯ ಅಂದರೆ ನಿಂಗೆ 1 6 ಎಂದು 25 ಆಯಂಟಾಯಂಗೆ ಪಣಿ ஒரு ಜನ್ನಾಲ್ ತಗಂಟಿ ಯಾರ ಉಂಟಾಯಂಗೆ ಇಮಿಡಿಯೇಟ್ಲಿ ടെസ്റ്റ് ആക്കണമെന്നുള്ളൂ ಸೊ ಪಾಸಿಟಿವ್ ನೆಗೆಟಿವ್ ആണ് അത് കൊമാർബിഡീസ് ചെല്ലാറ് ಈ BP ಇಲ್ಲ ಶುಗರ್ അതിನ್ನಂಗ ಕೇರ್ಫುಲ್ ಇನ್ನೂ ಬೇನೆ ಅದು ನಿಂಗೆ ಇಗ್ನೋರ್ ಹಾಕಂಡ ಈ ವಿಷಯത്തിൽ ಕಾಷಿಯಸ್ ಬೇನು ಇದೆಲ್ಲ ಬೇನು അപ്പോൾ ಆ ಡಾಕ್ಟ್ರಿಗೆ ಹೋಯ್ತು ನೀವು ಕನ್ಸಲ್ಟ್ ಹಾಕರೋ ಅಡ್ಮಿಟ್ ಹಾಕರೋ ಎಂಡಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಸೊ ಈ ವಿಷಯത്തിൽ ಎಕ್ಸ್ರೇ എടുക്കുന്നത് ഞങ്ങളിപ്പോൾ ഡോക്ടർ ಬಂಡಿಪ್ಪ അതിൽ നിങ്ങൾക്ക് ഈ വിഷയത്തിൽ ചെല്ത് എന്തു വിഷയം ടൈം ഉണ്ടല്ലോ ഏത് ഇതിനെങ്കിൽ ഞങ്ങൾ വെൽനെസ് ഹെൽപ്പ് ലൈൻ ഒരു ലൈൻ ഉണ്ട് അതൊക്കെ കോൾ ആക്കണം നിങ്ങൾക്ക് ഇമ്മീഡിയറ്റ്ലി വി വിൽ ഗൈഡ് ദർ ആർ മെനി ഡോക്ടേഴ്സ് ഓൺ ദ പാനൽ ಸೊ ದೇ ವಿಲ್ ಗೈಡ್ ಆಲ್ಸೋ ನಂಗೆ ಆ್ಯಕ್ಚುಲಿ ವೆಲ್ನೆಸ್ ಹೆಲ್ಪ್ ಲೈನಲ್ಲಿ ಖಾಲಿ ಕೊರೋನಾದ ಮಾತ್ರ ಅಲ್ಲ ಬೇರೆ ಇದಕ್ಕೂ ನಂಗೆ ಗೈಡೆನ್ಸ್ ಹಾಕೊಂಡಿಲ್ಲ ഇപ്പോൾ ಕಾರ್ಡಿಯಾಕ್ಟರ್ ಪ್ರಾಬ್ಲಮ್ ಇಕ್ಕಟ್ಟು ಕಿಡ್ನಿയുടെ ಪ್ರಾಬ್ಲಮ್ ಇಕ್ಕಟ್ಟು ಟ್ಯೂಮರ್ ಕ್ಯಾನ್ಸರ್ ಅದು ಇಕ್ಕಟ್ಟು ഏത് പിന്നെ ಹಂಗೆ ವಿ ಆರ್ ಗೈಡಿಂಗ್ ಈ ವಿಷಯത്തിൽ ಓಡೆ ಪೋಣು ಓಡೆ ನಿಂಗೆ ಚೀಪ್ಲಾವಡು ಓಕೆ ಈ ಗೈಡೆನ್ಸ್ ಉಂಡಲ್ಲಿ ನಂಗೆ ഒരു ಎಕ್ಸ್ಪರ್ಟ್ಸೇ ಡಾಕ್ಟರ್ಸೇ ಉಳ್ಳಾರ ಹಂಗಾಲ್ ತ್ರೂಲೇ ಇದಾಕಿಟ್ಟದಾಕ ಓಡ್ತಲೇ ನಂಗೆ ಮುಂಜಾನೆ ನಂಗೆ ಬ್ಯಾಂಗ್ಳೂರ ಪೇಷಂಟ್ರದು ನಂಗೆ അവിടെ ಟ್ರೀಟ್ ಹಾಕಿರ ತುಮಕೂರು ಶಿವಮೊಗ್ಗ ಅವ್ರದ್ದು ಎತ್ತರಮೇ ಪೇಷಂಟ್ಸ್ ಬಂದರು ಹುಡುಗಿ ಗೈಡ್ ಹಾಕಿರ പിന്നെ നോക്കൂ ನಂಗೆ ഇപ്പോൾ ಮೈಕಾಲ್ ತಿನ್ನಂಗೆ ಅಟ್ಲೀಸ್ಟ್ ನಂಗೆ ಗೊತ್ತುಂಡು ಏದೆಲ್ಲ ಹಾಸ್ಪಿಟಲ್ ಉಂಟು ಪರ್ತರ ಬಂದಂಗೆ ಎಂದೂ ಗೊತ್ತಿಕ್ಕಿಲ್ಲ ಆಕ ಅಂಕ ಗೈಡೆನ್ಸ್ರ ಭಾರಿ ಅಗತ್ಯ ಇಕ್ಕರು ಸೊ ಈ ವಿಷಯത്തിൽ നോക്കൂ ಬೇರೆ ನೀವು ಏರಿಯಾ ನೋಕರು ಫುಡ್ ಆವಟ್ಟು ಎಜುಕೇಷನ್ ಆವಟ್ಟು അതിലൊരു ಕ್ಯಾಲ್ಕುಲೇಷನ್ ಇಕ್ಕರು ಇತ್ತರ ನಿಂಗೆ ಫುಡ್ ಕೊಡ್ತಂಗೆ ಮೆಯ್ಯ ಅವರು ಉಂಟು ಅಲ್ಲೇ ಎಜುಕೇಷನ್ಲು ಗೊಂತಿಕ್ಕರು ನಿಂಗೆ ಇತ್ತರ ಸ್ಕಾಲರ್ಶಿಪ್ ಕೊಡ್ತಂಗೆ ಒಂದು ಮೆಯ್ಯ ಉಂಟು ಬಟ್ ഇതിൽ ಅನ್ಪ್ರಿಡಿಕ್ಟಬಲ್ ಹೆಲ್ತ್ ಜಾವು ಕಾಲ್ ಬಂದು ಕ್ಯಾನ್ಸರ್ ಸುಬೇಕ್ ವಿಷಯಗಿಟ್ಟರೆ 3 ಲಕ್ಷ ರೂಪಾಯಿ ಬೇನೆ ಉಂಟು ಇದು പിടിക്കില്ല മുന്നോട്ട് പിടിക്കില്ല ಸೊ ഇതിച്ച് ಹೆಲ್ತ್ ಈಸ್ ಎ ವೆರಿ ವೆರಿ ಅನ್ಪ್ರಿಡಿಕ್ಟಬಲ್ ಏರಿಯಾ ಇಲ್ಲಿ ಬಜೆಟ್ ಹಾಕೋ ಸಾಧ್ಯ ಇಲ್ಲ
ഇതിലെന്ದ್ರೆ എനിക്ക് യാരനങ്ങ ಇದರ ವಿಷಯത്തിൽ ನಾಲೆಜ್ ಡೆವಲಪ್ ಆಕೋನು ಎಂದ್ರ ಹಾಕೋನು ಅಂತ ಮ್ಯಾಂಗ್ಳೂರ್ಲು ಪೈಸಗಾರೆ ಕನ್ಫ್ಯೂಷನ್ ಅವಡಾರ್ അതായിട്ടേക്ക് ഇതിലിപ്പോൾ ഞങ്ങൾ നെറ്റ്വർക്ക് ആക്കാം ഇപ്പോൾ ഇതിലിന്നങ്ങെല്ലാം ഉണ്ടല്ലേ ഞങ്ങൾ വെൽനെസ് ഹെൽപ്പ് ലൈൻ ത്രൂ നിങ്ങൾ കണക്ട് ആക്കിയെങ്കിൽ സുമാരെല്ലാം ഞങ്ങൾക്ക് സർവീസ് കൊടുക്കുവർ ഇപ്പം ഞങ്ങൾ ആക്കിക്കൊണ്ടേ ഉള്ള ഒരു ക്യാബിനുണ്ടല്ലേ ഞങ്ങൾ ഇപ്പോൾ ഒരു 3-4 ಎಂಪ್ಲಾಯೀಸ್ വെച്ചിട്ട് ഞങ്ങൾ വർക്ക് ആക്കിക്കൊണ്ടുള്ള ഇത് നെക്സ്റ്റ് ഇമ്പ്രൂവ് ആവടാ ഞങ്ങൾ അതിന് വെബ്സൈറ്റ് ಹಾಕಿರ ಎಲ್ಲ ಇದಾಕಿರ ಇನ್ಶಾಲ್ಲ ಈ ವಿಷಯത്തിൽ ಇನ್ನೋರ್ಗೆ ಬೇನೆ ഞങ്ങൾ ಎಂದು ഇതിനുണ്ടായെങ്കിൽ നിങ്ങൾ കോൺടാക്റ്റ് ആക്കರು ഞങ്ങൾ ಹೆಲ್ಪ್ ಲೈನ್ ಇದೆ ഞങ്ങൾ ಹನೀಫ್ ರೊಟ್ಟಿಗೆ ಉಂಡು ಸೊ ಅವನೊಟ್ಟಿಗೆ ಎಡ್ಕೊರು ನಿಂಕು ಸೊ ഞങ്ങളിപ്പോൾ ഡോക്ടർ ഹാറൂൺ ಉಂಟು ಬಂದು he will talk about the technical points on the ಈ ಸಬ್ಜೆಕ್ಟ್ ವಿಷಯത്തിൽ ಇನ್ಶಾಲ್ಲಾ ಜಜಾಕಲ್ಲಾಹು ಖೈರನ್. ಅಖಿಲ ಭಾರತ ಬ್ಯಾರಿ ಪರಿಷತ್ ಮಂಗಳೂರು ಹಾಗೂ ವೆಲ್ನೆಸ್ ಹೆಲ್ಪ್ ಲೈನ್ ಮಂಗಳೂರು ಇದರ ವತಿಯಿಂದ ಜಂಟಿಯಾಗಿ ಆರೋಗ್ಯವೇ ಭಾಗ್ಯ ಎಂಬ ನಮ್ಮ ಉದ್ಘಾಟಕರಾದ ನಮ್ಮ ಮಾರ್ಗದರ್ಶಕರಾದಂಥ ಹರಿಕೃಷ್ಣ ಪುಣರವರೊಂದು ಹೇಳಿದ ಮಾತಿನ ನುಡಿಯಂತೆ ಇದು ಎಲ್ಲ ಭಾಗ್ಯದಲ್ಲಿ ಇಲ್ಲಿ ಬಂದವರಿಗೂ ಒಂದು ಭಾಗ್ಯ ಅಂತ ಅಲ್ಹಮ್ದುಲಿಲ್ಲ ಮೊದಲು ನಾವು ಎಣಿಸಬಹುದು. ಯಾಕೆಂದರೆ ಈಗಾಗಲೇ ನಮ್ಮ ಆತ್ಮೀಯರಾದ ಕಾಸಿಂಬಾಯಿ ಅವರು ಹೇಳುವಾಗ ಅವರೊಟ್ಟಿಗೆ ನಮ್ಮ ಜಿಯಾಬಾಯಿ ಅವರು ಇದ್ದಾರೆ, ಡೀಲ್ಸ್ ಆಸಿಫ್ ಕೂಡ ಬರಬೇಕಿತ್ತು. ಇವರೆಲ್ಲ ಯಾವ ಥರ ಸರ್ವಿಸ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಇದ್ದವರಿಗೆ ಅದು ಹೇಳಿ ಕೇಳಿದ್ರು ಅರ್ಥ ಆಗಲಿಕ್ಕಿಲ್ಲ. ನಮ್ಮ ಕಂದಕ ಮುಸ್ಲಿಂ ಜಮಾತ್ ಆ್ಯಂಬುಲೆನ್ಸ್ ಅವ್ರ ಹತ್ರ ಸರ್ವಿಸ್ ಕೊಟ್ಟಾಗ ಆ್ಯಂಬುಲೆನ್ಸಲ್ಲಿ ಹೋದ ಒಂದು ವ್ಯಕ್ತಿಯೇ ಹೇಳಿದ್ದಾರೆ, ನಮಗೆ ಒಂದು ದಿನ ಬಿಟ್ಟು ಅರ್ಧ ಗಂಟೆ ಹೋಗುವಾಗ ನಮ್ಮ ಜೀವದಲ್ಲಿ ಒಂದು ಹೆದರಿಕೆ ಬರುವಂಥ ಪರಿಸ್ಥಿತಿ ಉಂಟು. ಆದರೆ ಇವರ ಕುಟುಂಬವನ್ನು ದೂರ ಮಾಡಿ ಇವರಿಗೆ ಸರ್ವಿಸ್ ಕೊಡುವಾಗ ಇವರಿಗೆ ಖಂಡಿತವಾಗಿಯೂ ನಾವೆಲ್ಲರೊಂದು ಪ್ರಾರ್ಥನೆ ಮಾಡಬೇಕು ಅಂತ, ಅದು ನಿಜವಾಗಿ ಜೀವನದಲ್ಲಿ ಶಾಶ್ವತವಾದ ಒಂದು ದುವಾ. ನಮ್ಮ ಹರಿಕೃಷ್ಣ ಪುಣರವರಿಗೆ ಮಾತಾಡೋಕೆ ಒಂದು ಹಿರಿಯರಾಗಿ ಒಂದು ಹೇಳಿದ್ದರು, ಯಾವುದೇ ಹಣ ಯಾವುದೇ ಅಂತಸ್ತಿದ್ದರೂ ಕೂಡ ಆರೋಗ್ಯ ಉಳಿಸೋಕೆ ಯಾರಿಂದ ಕೂಡ ಆಗಲಿಲ್ಲ. ಎಲ್ಲಿ ತನಕ ಹೇಳಿದ್ರೆ ಇವರು ಸರ್ವಿಸು ಮಾಡಿ ಒಂದು ದಿನ ನಾನು ಇದೇ ಜಿಯಾನವರಿಗೆ ಫೋನ್ ಮಾಡುವಾಗ ಜಿಯಾ ಅವರು ಫೋನ್ ತೆಗಿತಾ ಇಲ್ಲ. ಆಗ ನನ್ನ ಆತ್ಮೀಯರಾಗ ಕಾಸಿಮ್ ಅವ್ರ ಹತ್ರ ಕೇಳಿ ಅವರು ಹೇಳಿದರು, ಲತೀಫ್ ಅವರು ನೀವು ಬೇಸರ ಮಾಡಬೇಡಿ, ಜಿಯಾ ಅವರೇ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತೇಳಿ. ಅವರ ಕುಟುಂಬದ ಸೇವೆಯಲ್ಲಿ ಅಡ್ಮಿಟ್ ಆದದೇನಲ್ಲ, ಯಾರದ ಕಣ್ಣೀರು ಸಮುದಾಯ ಸಮಾಜ ಇದು ಏನೋ ಒಂದು ಬಿದಿಯ ಆಟ ಆಗಿರೋ ನಮ್ಮಿಂದ ನಾವು ಒಂದು ಸೇವೆ ಮಾಡುವಂತ ಹೇಳಿ ಅಂಥ ಒಂದು ಭಾವನೆ ಇಟ್ಟು ಆ ಸೇವೆ ಮಾಡುವಾಗ ಇವತ್ತು ನಾವೊಂದು ಅಖಿಲ ಭಾರತ ಬ್ಯಾರಿ ಸದಸ್ಯರಾಗಿ ನನ್ನಿಂದ ನಾನೊಂದು ಪ್ರಶ್ನೆ ಮೇಲೆ ಕುಳಿತು ಕೇಳುವಂಥ ಪರಿಸ್ಥಿತಿ ಆಗಿದೆ. ಇಲ್ಲಿ ಎಲ್ಲಿಯಾದೊಂದು DJ ಮ್ಯಾಚ್ ಇದ್ದರೆ ನಾವೊಂದು 100-150 ಜನ ಬಂದು ಸೇರ್ಲಿಕ್ಕಿತ್ತು. ಇದೊಂದು ಕಾರ್ಯಕ್ರಮ ಆಗುವಾಗ ನಮ್ಮಲ್ಲಿ ಕೆಲವು ಇಗೋಗುಂಟು, ಸ್ವಾರ್ಥ ಕೂಡ ಇರ್ಬೋದು, ಬರುವವರನ್ನು ಬರದಾಗ ಮಾಡುವ ರೀತಿ ಸಹ ಇದರಲ್ಲಿ ಕಾಣ್ತಾ ಉಂಟು. ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ಇದು ಯಾರಿಗೆ ಬೇಕಾದ್ರೂ ಮಾಡಿದ ಕೆಲಸ ಅಲ್ಲ. ನಿಸ್ಸಾರ್ ಅವರಿಗೆ ನಮ್ಮ ಹಾಗೆ 100 ಸಂಘ ಇರ್ಬೋದು, ನಿಸ್ಸಾರ್ ಅವರಿಗೆ ಇದರಲ್ಲಿ ಬಂದು ಏನು ಮಾಡಬೇಕಂತಿಲ್ಲ. ಕುಂಜತ್ಮಲ್ ಮೊಹಮ್ಮದ್ಗೆ ಕುಳಿತರಿಗೆ 8 ಫೋನ್ ಬರ್ತಾ ಉಂಟು, ಮತ್ತೊಂದು ಕಾರ್ಯಕ್ರಮ ಹೇಗೆ ವೇದಿಕೆ ಮಾಡಬೇಕೆಂತ ಹೇಳಿ. ಇದ್ದವರು ಎಲ್ಲ ಬ್ಯುಸಿಯಲ್ಲಿದ್ದಾರೆ. ನಮ್ಮ ಹಿರಿಯವರು ಹರಿಕೃಷ್ಣ ಪುಣರವರು ಹೊರಗಿನವರಲ್ಲ, ನನ್ನ ವಾರ್ಡ್ನಲ್ಲಿ ವಾಟ್ಲಿರುವವರು ಸಾರ್ 4:15 ಮುಳಿಕೆಗೆ ಹೊರಡ್ತಾರೆ ಕತ್ತಲೆ ಮೊದಲು, ಯಾವ್ದಾರು ಅವರು ಸಹ ಕುಳಿತುಕೊಂಡಿದ್ದಾರೆ. ನಮ್ಮ ಹಿರಿಯವರು ಸದಾರ ನಮ್ಮನ್ನು ನಗಿಸುವಂತ ನನ್ನ ಮಾರ್ಗದರ್ಶಕ ಮೊಹಮ್ಮದ್ ಅಲಿ ಅವರು ಇದ್ದಾರೆ. ಎಲ್ಲರೂ ಇದರಲ್ಲಿ ಬ್ಯುಸಿ ಇದ್ದವರು. ಆದರೆ ಇಲ್ಲಿ ಬಂದ ಉದ್ದೇಶ ಒಂದೇ, ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ನಂಡಂ ಪಡಿಸೋನು ಈ ಮುಸೀಬತ್ ದೊಡ್ಡ ಸಲಾಮತ್ತಾಗಟ್ಟಿ, ನನ್ನ ಕುಟುಂಬದ ದೊಡ್ಡ ಇದ್ರಲ್ಲಿ ಸಲಾಮತ್ತಾಗಟ್ಟಿ, ನನ್ನ ನೆರಳುಳ್ಳೊಂಡು ದೊಡ್ಡ ಇದ್ರಲ್ಲಿ ಸಲಾಮತ್ತಾಗಟ್ಟಿ, ಲಾಸ್ಟ್ ನಂಡಕೊಂಡು ಆರ್ಗಾಗಿ ಅವ್ರು നല്ല ನಸಿಯತ್ತಾಗಂತ ಇದರಲ್ಲಿ ಬಂದದಲ್ಲದೆ ಕಾಯಿಲೆ ಬರಲಿಕ್ಕೆ ಇಲ್ಲ. ನಾನು ದೇವದೂತ ಅಂತ ಹೇಳುವವರು ಯಾರು ಕೂಡ ಇದರಲ್ಲಿಲ್ಲ. ಎಲ್ಲರೂ ಇದರಲ್ಲಿ ಕೇಳಿದ ಮಾತಾಡು ನನಗಾದರೂ ಕೂಡ ಇದು ಅಲ್ಲನ ಬಿದಿಯಲ್ಲಿರೋದು, ನಾವು ದುವಾ ಮಾತ್ರ ಮಾಡಲಿಕ್ಕೆ ಇರೋದು. ಆದ್ದರಿಂದ ಏನೇ ಆಗಲಿ ನಿಸಾರ್ ಅವರೇ, ನಿಮ್ಮ ಮುಖ ನೋಡುವಾಗ ನಮಗೊಂದು ನೋವು ಕಾಣ್ತಾ ಉಂಟು. ಯಾರು ಬರಲಿ ಬರದಿರಲಿ, ಬಂದವರಿಂದ ನಾವು ಏನಾದರೂ ಕಲಿತು ನಾನು ಖಂಡಿತವಾಗಿಯೂ ನನ್ನ ಆತ್ಮೀಯರು ಬಂದಿರ್ಬೋದು, ಇವತ್ತು ರಾತ್ರಿ ನಮ್ಮ ಜಮಾತ ಜನ ಸಿಗ್ತಾರೆ, ನೀವು ಮಾಸ್ಕ್ ಹಾಕೋ ಉದ್ದೇಶ ಏನು, ಕೈ ತೊಳೆಯುವ ಉದ್ದೇಶ ಏನು, ಇನ್ನಿತರ ಯಾವುದು ಹೇಳಿದ್ರು ಕೂಡ ನಾವು ಆ ಸಲಹೆ ಪಾಲನೆ ಮಾಡ್ತೇವೆ, ನಮ್ಮಿಂದ ಇನ್ನೊಬ್ಬರಿಗೆ ಹೇಳಿಕೊಡ್ತೇವೆ. ಈಗ ಅಲ್ಲಿ CM ಮುಸ್ತಫಾ ಅವರು ಒಂದು ಉದಾಹರಣೆಗೆ ಇದ್ದಾರೆ. ಕೊರೋನಾದಲ್ಲಿ ಎಷ್ಟೇ ಜನ ಹೆದರಿಕೆ ಇರುವಾಗ ನಾನು ಅವರ ಹತ್ರ ಒಂದು ವಾಟ್ಸಪ್ಪಲ್ಲಿ ಒಂದೇ ಮಾತು ಹೇಳಿದ್ದು, ಮುಸ್ತಫಾ ಭಾಯ್ ನೀವೊಂದು ವಾಯ್ಸ್ ಕಳಿಸಿ 4 ಜನ ಉಳಿಸಿದಾದ ಉಳಿಸುವ ಅಂತೇಳಿ. ಅವರು ವಾಯ್ಸ್ ಬರುವ ಮೊದಲು ನನ್ನ ಏರಿದೊಬ್ಬ ಶೌಕತೆಯಲ್ಲ ನನಗೆ ಹೇಳಿದ್ದಾನೆ, 4 ಬ್ಯಾರ ಮಂಗಿಲ್ತಿ ಬೆಚ್ಚದಿ ನನ್ನ ಉಮ್ಮಗೆ ಹಾಸ್ಪಿಟಲ್ ಚಲೋ ಹಾಕಿರೆ ಏನೇಂದಂಗೆ ಸ್ಕೀಮಲ್ಲಿ ಕಾಸು ಹೊಡ್ಕೊಂಡ UT ಖಾದರ್ಗೆ ಫೋನ್ ಹಾಕು ಬಾವ ಅಂತ. ಅದಕ್ಕೆ ನಾನು ಹೇಳಿದೆ, UT ಖಾದರಲ್ಲ ನನ್ನ ತಂದೆ ಮೋದಿ ಆದರೂ ಕೂಡ ಎಲ್ಲ ಅವನ ಹತ್ರ ದುವಾ ಮಾಡೋದಲ್ಲದೆ ಬೇರೆ ಏನು ಕೂಡ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ನಾವೆಲ್ಲ ಪ್ರಾರ್ಥನೆ ಮಾಡುವ ಅಂತ ಹೇಳಿ. ಅದರ ನಂತರ ಇದೇ ಡೀಲ್ ಸಾಸ್ ಇವರ ಟೀಮು ನಮ್ಮ ಬದ್ರಿಯಾ ಕಾಲೇಜಲ್ಲಿ ಮೊಹಮ್ಮದ್ ಅವ್ರು ನೋಡಿರ್ಬೋದು, ಊಟಕ್ಕೆ ಬಂದಾಗ 3 ದಿನ ಕ್ಯಾಂಪ್ ಕೊಟ್ಟು ನನ್ನ ವಾರ್ಡಿಲ್ಲ ನನಗೊಂದು ಹೆಮ್ಮೆ ಉಂಟು, 3800 ಜನಕ್ಕೆ ನಾವು ಮಾಡಿ ಕೊಟ್ಟಿದ್ದೇವೆ ಆಯುಷ್ಮಾನ್ ಕಾರ್ಡ್. ಅದರಲ್ಲಿ ಒಂದು 50% ಜನರು ಈಗ ಹೇಳ್ತಾ ಇದ್ದಾರೆ, ಕನಿಷ್ಠ ಎಲ್ಲಿದ್ದಲ್ಲ ಆಗದಿದ್ದರು ಫಾದರ್ ಮುಲ್ಲರಲ್ಲಿ ನಮಗೆ ಹೈಯೆಸ್ಟ್ ಅದರ ಹೆಲ್ಪ್ ಸಿಕ್ಕಿದೆ ಅಂತ ಹೇಳಿ. ನಮ್ಮವರ ಹಾಸ್ಪಿಟಲ್ ಉಂಟು, ಹೇಳುವಾಗ ಹೇಳ್ತಾರೆ ನಾವೆಲ್ಲ ನಿಮಗೆ ದಾನ ಕೊಡ್ತೇವೆ, ಮತ್ತು ನಮ್ಮ 2 MD ಅವರು ಮಾತಾಡಿ ಹೋಗಿ ಹೇಳಿದ್ದಾರೆ ಅಂದೆ, ಹಂಗಂತ ಹಾಸ್ಪಿಟಲ್ ಕೆಟ್ಟಿದಂತಿಲ್ಲ ಅಲ್ಲಿ ಅದು ಸಹ ಹೇಳಿದ್ದಾರೆ. ನಾವು ಮಾತಾಡುವ ಬಾಯಿ ಬಿಟ್ಟು ಮನೆ ಬಿಟ್ಟು ಮಾತಾಡಬೇಕು. ಇದು ನಮ್ಮ ಸಮುದಾಯದ ನೋವಲ್ಲ, ಇದು ಸಾಮಾಜಿಕ ಸರ್ವ ಧರ್ಮಕ್ಕೆ ಬಂದ ನೋವು. ಆದರೆ ಅದರಲ್ಲಿ ಕೂಡ ಮಾನವೀಯತೆ ಇಲ್ಲದ ಹಾಸ್ಪಿಟಲ್ ಅವರು ಇದ್ದಾರೆ. ನಾನು ಅದಕ್ಕೆ ಒಬ್ಬರಿಗೆ ಹೇಳಿದ್ದೇನೆ, ನೀವು ಜಕಾತ್ ಸದಕೆಯನ್ನು ಇಲ್ಲಿ ಕೊಡೋದು ಅಗತ್ಯ ಇಲ್ಲ, ನೀವು ಇಲ್ಲಿ ಮಾನವೀಯತೆ ತೋರಿಸಿದರೆ ಅಲ್ಲನ ರಹಮು ನಿಮಗೆ ಬೇರೆ ತೋರಿಸಬಹುದು ಅಂತ ಹೇಳಿ. ಮೊನ್ನೆ ಒಬ್ಬರಿಗೆ ಅದರ ಅನಾಹುತ ಆಗಿತ್ತು, ಆಗ ನಾನೇ ಹೆಮ್ಮೆ ಪಟ್ಟಿದ್ದೇನೆ. ಯಾಕೆ ಗೊತ್ತಾಯ್ತಾ? ನಿಮ್ಮಿಂದ ಮಾನವೀಯತೆ ಇಲ್ಲ, ಮತ್ತೆ ನಿಮ್ಮ ಬಗ್ಗೆ ನಾವೇಕೆ ಕಾಳಜಿ ಪಡಬೇಕು ಅಂತ ಹೇಳಿ ನಾವು ನೇರ ನುಡಿಯೋ. ಆದ ಕಾರಣ ಕಾಸಿಂ ಅವರು ಆ ದಿನದಲ್ಲೊಂದು ಮಾಡಿದ ಸರ್ವಿಸ್, ಇವರ ಡೀಲ್ ಸಾಸಿಬ್ ನಮ್ಮ ಜಿಯಾಬಾಯಿ ಅವರ ವ್ಯಾಪಾರ ವಹಿವಾಟೇನು ಇಲ್ಲ, ಸುಪಾರಿಗೆ ಅವರು ಹೋಗ್ತಾ ಇರಲಿಲ್ಲ. ನಾನು ಅವರ ಬಗ್ಗೆ ಹೆಮ್ಮೆಯಲ್ಲಿ ಮಾತಾಡ್ದಲ್ಲ, ನನಗಿದೊಂದು ಅವಕಾಶ ಸಿಕ್ಕಿದೆ, ಅವರ ಕಣ್ಣಾರ ನಾನು ನೋಡಿದವ. ನಮ್ಮ ಆ್ಯಂಬುಲೆನ್ಸ್ ಅವರ ಕೈಯಲ್ಲಿ ಇತ್ತು. ನಮ್ಮ ಆ್ಯಂಬುಲೆನ್ಸ್ ಕೊಡುವ ಸಂದರ್ಭದಲ್ಲಿ ನಮ್ಮ ಊರಿಗೆ ಸಹ ನಾವು ಹೇಳಿದ್ದೇವೆ, ಏನಿದೆ ಇದ್ದರೆ ನೀವು ಕಳಿಸಿಬಿಡಿ, ನೀವು ಯೂಸ್ ಮಾಡಿ ಅಂತ ಹೇಳಿ. ಈಗ ನಾವು ಇಲ್ಲಿ ಹೇಳಿದ್ರೆ ಈಗ ಕೋವಿಡ್ದು ಸೆಕೆಂಡ್ ಪಾರ್ಟ್ನಲ್ಲಿ ಸರ್ಕಾರದ ಒಂದೊಂದು ಆದೇಶ ಬರ್ತಾ ಉಂಟು. ಇದೊಂದು ಒಳ್ಳೆಯ ಸಂದರ್ಭದಲ್ಲಿ ಜನರಿಗೆ ಕೊಡುವ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆದರೆ ನಮಗೆ ಒಂದು ನೋವಿಂದ ಹೇಳಿದ್ದಾರೆ, ಯಾರು ಮಾಡಿದರೆ ನಮ್ಮಲ್ಲಿ ಒಂದು ಗುಣ ಇರಬೇಕು, ಕರೆದಿದ್ದಾರೆ ನಾವೊಂದು ಹೋಗಿ ಮುಖ ತೋರಿಸುವಂತ ಹೇಳಿ, ಅದು ಬರುವುದಿಲ್ಲ, ನಾನು ನೋಡುವುದಿಲ್ಲ ಅಂತ ಹೇಳಿದರೆ ಕೊನೆಗೆ ನನಗೆ ಬರುವಾಗ ಅದರ ನೋವು ಅರ್ಥ ಆಗ್ತದೆ. ಇದು ನಾವು ಅರ್ಥ ಮಾಡಬೇಕು. ಏನೇ ಆಗಲಿ ಅಖಿಲ ಭಾರತ ಬ್ಯಾರಿಗೂ ಕೂಡ ಮತ್ತು ನಮ್ಮ ವೆಲ್ನೆಸ್ ಅವರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲೂ ನನ್ನ ಜನರ ಬಗ್ಗೆ ಅಭಿನಂದಿಸ್ತಿದ್ದೇನೆ. ನೀವು ಇಂಥ ಸೇವೆಯನ್ನು ಮುಂದುವರಿಸಿ. ನಮ್ಮ ಅಬೂಬಕರ್ ಪಲ್ಲಮಜಲ್ ಅವರಿಗೆ ಸ್ವಲ್ಪ ನೋವಾಗಿರ್ಬೋದು, ನಾನು ಯಾವುದು ಮಾಡಿದ್ರೆ ಜನ ಸೇರೋದಿಲ್ಲ ಅಂತ ಹೇಳಿ. ನೀವು ಜನ ಸೇರುವಂತ ನೋಡಬೇಡಿ, ನಿಮ್ಮ ಕಾರ್ಯವನ್ನು ಮುಂದುವರಿಸಿ. CM ಮುಸ್ತಫರ್ ಒಂದು ವಾಯ್ಸ್ ಕಳಿಸಿದ ನಂತರ ಕನಿಷ್ಠ ಮಂಗಳೂರಿನ ನಮ್ಮ ರಾಜ್ಯಕ್ಕೆ ಹೇಳುವುದಾದರೆ ನಮ್ಮೊಬ್ಬ MLC ಅವರು ಹೇಳಿದ್ದಾರೆ, ಆಯನಂಜು ವಾಯ್ಸ್ ಮೆಸೇಜ್ ಬೈದಲ ಬಕ್ಕೊಂಡತ ಮಾರ್ರೆ ಒಂತ ಹೆಂಗೆ ಪಿದೇ ಬರ ಧೈರ್ಯ ಬೈದ್ದೇನೆ ಎಲ್ಲ ಅವ್ರ ಏಜ್ ಅವರು. ಇದೆಲ್ಲ ನಾವು ಹೇಳುದು ಹೇಗೆ ಗೊತ್ತಾಯ್ತ, ಕೆಲವು ಸಲ ಕಾಸಿಂ ಅವರು ಹೇಳ್ತಾರೆ, ನೀವು ಹಣ ಕೊಡೋದು ಬೇಡ, ನಿಮ್ಮಿಂದ ಏನೋ ಸೇವೆ ಕೊಡಿಂದ ಹೇಳಿ. ಖಂಡಿತವಾಗಿ ನಾವು ಇದು ಸೇವೆ ಮಾಡುವ. ನಿಮ್ಮೊಬ್ಬ ಸಹೋದರನಾಗಿ ಪಾಲಿಕೆ ಸದಸ್ಯನಾಗಿ ನಾನು ಈ ಸೇವೆ ಸದಾ ಇದ್ದಂತ ಹೇಳಿ ಅವಕಾಶ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಾಹಿರ್ದವನೊಂದಿಲ್ಲ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೆಲ್ನೆಸ್ ಹೆಲ್ಪ್ ಲೈನ್ ನಾವು ಒಂದು 5-6 ತಿಂಗಳಿಂದ ಸ್ಟಾರ್ಟ್ ಮಾಡಿ 5-6 ತಿಂಗಳಾಯಿತು. ಇದರಲ್ಲಿ ಕೆಲವು ವಿಷಯಗಳು ಕಾಸಿಂ ಅಹಮದ್ ಅವರು ಹೇಳಿರ್ಬೋದು, ಯಾವ ರೀತಿ ನಾವು ಸ್ಟಾರ್ಟ್ ಮಾಡಿದ್ದೇವೆ, ಯಾವ ರೀತಿಯಾಗಿ ಹೋಗ್ತಾ ಉಂಟು. ಒಂದು 2-3 ಒಂದು ಚಿಕ್ಕ ಘಟನೆಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನಂತ ಹೇಳಿದರೆ, ಈಗ ರೋಗ ಬರುವಾಗ ಇಲ್ಲದ್ರೆ ಇದೇ ಕೊರೋನಾ ಬಂದಾಗಲೂ ಕೂಡ ಹಾಗೆ ಕೆಲವರು ಬಂದು ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಆಗಿರಲಿ, ಮಂಗಳೂರಿನ ದೊಡ್ಡ ಹಾಸ್ಪಿಟಲಿಗೆ ಡೈರೆಕ್ಟ್ ಹೆದರಿ ಅರ್ಜೆಂಟಾಗಿ ಅಡ್ಮಿಟ್ ಆಗಿದೆ. ಅದರ ನಂತರ ಅವರಿಗೆ ಗೊತ್ತಿಲ್ಲ ಮಾಹಿತಿ, ನಾವು ICU ಆಗಿ ಆಕ್ಸಿಜನ್ನು ಅದು ಇದು ಹೇಳಿ 2 ಲಕ್ಷ 3 ಲಕ್ಷ 5 ಲಕ್ಷ 7 8 18 ಲಕ್ಷ ತನಕ ಬಿಲ್ ಬಂದಿದೆ ಒಬ್ಬೊಬ್ಬರದ್ದು ಇಲ್ಲಿ ಮಂಗಳೂರಲ್ಲಿ ನಾವು ನೋಡಿದ್ದೇವೆ. ಅದು ಮಾಹಿತಿ ಅದರ ನಂತರ ನಮಗೆ ಯಾರು ನಮ್ಮ ಕಾಂಟ್ಯಾಕ್ಟ್ ಮಾಡಿ ಬಂದಿದ್ದಾರೆ ಅವರಿಗೆ ನಾವು ಸರಿಯಾದ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಒಂದು ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್, ಅದೇ ಸೇಮ್ ಟ್ರೀಟ್ಮೆಂಟ್ ಪ್ರೈವೇಟಲ್ಲಿ ಏನು ಸಿಗ್ತಾ ಉಂಟು, ಸೇಮ್ ಟ್ರೀಟ್ಮೆಂಟ್ ಅವರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಆಯುಷ್ಮಾನ್ ಅಂಡರಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ. ಈ ಕೋವಿಡ್ ಅಲ್ಲದ ಕೂಡ ಕೆಲವು ರೋಗಗಳು, ಅಂದರೆ ಈಗ ಹಾರ್ಟ್ ಅಟ್ಯಾಕ್ ಆಗಿರಲಿ, ಕ್ಯಾನ್ಸರ್ ಆಗಿರಲಿ, ಕಿಡ್ನಿದು ಆಗಿರಲಿ, ಈಗ ನಾವು ಅದು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ನಮಗೆ ಹೆಲ್ಪ್ ಲೈನ್ಗೆ ಕಾಲ್ ಬರ್ತಾ ಇರ್ತದೆ ಕೇಸಸ್. ನಮ್ಮ ಹತ್ರ ಅಡ್ಮಿಟ್ ಆಗೋ ಮುಂಚೆ ಬಂದ ಕೇಸ್ಗಳನ್ನು ನಾವು ಅದನ್ನು ಎಲ್ಲಿ ಬೇಕು ಅದು ಫ್ರೀ ಆಗ್ತದೆ. ಅವರಿಗೆ BPL ಕಾರ್ಡ್ ಇದೆಯಾ, ಅವರಿಗೆ ಇದು APL ಅವರ BPL ಅವರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗ್ಬೋದಾ, ಇಲ್ಲದಿದ್ದರೆ ಅದೇ ಅವ್ರಿಗೆ ಈಗ ಹಾರ್ಟ್ ಇದ್ದಾದರೆ ಅದೇ ಡಾಕ್ಟ್ರ್ ಬೇಕು ಟ್ರೀಟ್ಮೆಂಟ್ ಮಾಡಿದ, ಅವರ ಹತ್ರ ನಾವು ಕೂತು ಮಾತಾಡಿ ಅವರು 3 ಲಕ್ಷ 4 ಲಕ್ಷ ಹೇಳಿದ್ದನ್ನು ನಾವು 1 ಲಕ್ಷ 1.5 ಲಕ್ಷಕ್ಕೆ ಕೂಡ ಮಾಡಿ ಕೊಟ್ಟಿದ್ದೇವೆ. ಪ್ಯಾಕೇಜ್ ಮಾಡಿ ನಾವು ವೆಲ್ನೆಸ್ ಹೆಲ್ಪ್ ಲೈನ್ ಮತ್ತು ಹಾಸ್ಪಿಟಲ್, ನಾವೀಗ ಆನಪೋಯ, ದೇರ್ಲಕಟ್ಟೆ, ಕನಚೂರು, KS ಹೆಗ್ಡೆ, AJ ಹಾಸ್ಪಿಟಲ್, ಫಾದರ್ ಮುಲ್ಲರ್, KMC ಅವರ ಹತ್ರ ನಾವೊಂದು MIO ಮಾಡಿಕೊಂಡು ಇಟ್ಟಿದ್ದೇವೆ. ನಮ್ಮ ಹೋಗಿ ಫಸ್ಟಿಗೆ ನಾವು ಮಾತಾಡಿ ಪೇಷಂಟನ್ನು ಅಲ್ಲಿ ಕಳಿಸಿ ಅವರ ಹತ್ರ ಡಿಸ್ಕಷನ್ ಮಾಡಿ ಎಷ್ಟು ಕಮ್ಮಿಗೆ ಆಗ್ತದೆ ಅಷ್ಟು ಕಮ್ಮಿಯಲ್ಲಿ ನಾವು ಟ್ರೀಟ್ಮೆಂಟ್, ಸೇಮ್ ಅದೇ ಡಾಕ್ಟ್ರ್ ಅವರ ಡಾಕ್ಟ್ರೇ. ಇಲ್ಲದ್ರೆ ಅವರು ಫಸ್ಟಿಗೆ ಹೋದಕ್ಕೆ, ಈಗ ಕೆಲವು ಕೇಸ್ಗಳು ಹೇಗೆ ಆಗಿದೆ ಅಂತ ಹೇಳಿದರೆ, ಹೋದಾಗಲೇ ನೀವು 1 ಲಕ್ಷ ಈಗಲೇ ಕಟ್ಟಬೇಕು, ಇಲ್ಲದ್ರೆ ಆಂಜಿಯೋಪ್ಲಾಸ್ಟಿ ಆಗಬೇಕು, ದುಡ್ಡಿಲ್ಲ. ಇವರು ನಮ್ಮ ಹತ್ರ ಯಾರಾದರೂ ಮತ್ತೆ ಫೋನ್ ಮಾಡಿ ನಮ್ಮ ಹತ್ರ ಬಂದವರಿದ್ದಾರೆ. ನಾವು ಅವರಿಂದ ಅಲ್ಲಿ ಹೋಗಿ ನಾವು ಅವರಿಗೆ 3 ಲಕ್ಷ ಹೇಳಿ ಆಗಿದೆ, ನಮಗೆ ಇನ್ನು ಕಮ್ಮಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಹೇಳಿದವರಿದ್ದಾರೆ. ನಾವು ಅದಕ್ಕೆ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸಿ
ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಅವರಿಗೆ ಆಪರೇಷನ್ನೇ ಅಗತ್ಯ ಇರಲಿಲ್ಲ, ಫ್ರೀಯಾಗಿ ಅವರು 3,000 ಮದ್ದಲ್ಲಿ ಕೂಡ ಗುಣ ಆಗಿ ಹೋದವರಿದ್ದಾರೆ. ಹೀಗೆ ತುಂಬ ಕೇಸಸ್ಗಳು ಹಾಗೆ ಆಗ್ತಾ ಉಂಟು. ಹಾಗಾಗಿ ನಮ್ಮದು ವೆಲ್ನೆಸ್ ಹೆಲ್ಪ್ಲೈನ್ ಇದು ನಂಬರ್ ಇದೆ, ಅದು 2 ನಂಬರ್ ಇದೆ, ಅದು 24 hours ಚಾಲನೆಯಲ್ಲಿ ಇರ್ತಾರೆ, ಡಾಕ್ಟ್ರ್ನವರೇ ಇರ್ತಾರೆ. ಆ ನಂಬರಿಗೆ ನೀವು ಏನಾದರೂ ಈಗ ಮನೆಯವರಿಗೆ ಹುಷಾರಿಲ್ಲ, ನೆರೆಕವರು ಹುಷಾರಿಲ್ಲ, ಊರಿನವ್ರಿಗೆ ಹುಷಾರಿಲ್ಲ ಅಂದರೆ ಆ ನಂಬರ್ ಅವ್ರು ನಮಗೆ ಕಾಲ್ ಮಾಡಿದ್ದಾರೆ. ಡಾಕ್ಟರ್ನವರು ಫಸ್ಟಿಗೆ ಅವರು ಮಾಹಿತಿ ತಿಳ್ಕೊಳ್ತಾರೆ, ಏನು ಹುಷಾರಿಲ್ಲ, ಹೇಗಾಗಿದೆ ಏನಂತೇಳಿ. ಅದರ ನಂತರ ಅವರು ಅದು ಯಾವ ಡಾಕ್ಟ್ರಿಗೆ ಹೋಗಬೇಕು, ಯಾವ ಆಸ್ಪತ್ರೆಗೆ ಹೋಗಬೇಕು, ಅವ್ರ ಬಿ ಪಿ ಎಲ್ಲ ಫ್ಯಾಮಿಲಿಗೆ ಒಳ್ಳೆ APL ದುಡ್ಡಿದವರು ಇರ್ತಾರೆ, ಅವತ್ತವ ಕಾಲ್ ಕೂಡ ನಮ್ಗೆ ಬರ್ತಾ ಇರ್ತದೆ. ಅದನ್ನು ನಾವು ಅವರಿಗೆ ದೊಡ್ಡ ಹಾಸ್ಪಿಟಲೇ ಬೇಕು, KMC ಬೇಕು, ಬಟ್ ಅಲ್ಲಿ ಡಾಕ್ಟ್ರ್ ಯಾರು ಅವ್ರಿಗೆ ಗೊತ್ತಿರೋದಿಲ್ಲ. ಅಂಥ ಒಳ್ಳೆ ಡಾಕ್ಟ್ರನ್ನು ಕೂಡ ನಾವಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡಿ ಟ್ರೀಟ್ಮೆಂಟ್ ಮಾಡಿ ಕೂಡ ತುಂಬ ಹುಷಾರಾಗಿ ಕಮ್ಮಿ ದುಡ್ಡಲ್ಲಿ ಹೋದವರಿದ್ದಾರೆ. ಈಗ ನಾವು ನಿಮಗೆ ಹೇಳೋದಿದ್ದರೆ ಒಂದು 4-5 ತಿಂಗಳಲ್ಲಿ ಕಮ್ಮಿಯಲ್ಲಿ ನಾವು ಈಗ ಹಾಸ್ಪಿಟಲ್ಲಿ ಅಡ್ಮಿಟ್ ಆದ ನಂತರ ಕೂಡ ಕೆಲವರು ದುಡ್ಡಿಲ್ಲ, ಡಿಸ್ಚಾರ್ಜ್ ಆಗಲಿಕ್ಕೆ ಆಗ್ತಾ ಇಲ್ಲ, ಹಾಗೆ ಕೂಡ ನಾವು ಹೆಲ್ಪ್ ಮಾಡಿದ್ದೇವೆ. ಹಾಸ್ಪಿಟಲ್ ಹತ್ರ ಮಾತಾಡಿ ಡಿಸ್ಕೌಂಟ್ ಮಾಡಿ. ಈಗ ನಾವು ಕೆಲವು ಹಾಸ್ಪಿಟಲ್ ಹತ್ರ ಕೇಳ್ತೇವೆ, ನೀವು ICUಗೆ ಎಷ್ಟು ಚಾರ್ಜ್ ಹಾಕಿದ್ದೀರಿ, ಇದಕ್ಕೆಷ್ಟು, ಬ್ಲಡ್ ಟೆಸ್ಟಿಗೆ ಎಷ್ಟು ಏಕೆ ಹಾಕಿ ಕಮ್ಮಿ ಮಾಡಿ, ಅದು ಮೆಡಿಸಿನಲ್ಲಿ ಡಿಸ್ಕೌಂಟ್ ಕೊಡಿ, ಹಾಗೆಲ್ಲ ಮಾತಾಡಿ ಕಮ್ಮಿ ಮಾಡಿ ಕೂಡ ಕೊಟ್ಟಿದ್ದೇವೆ. ಹೀಗೆ ನಾವೊಂದು ಕೇಸ್ ಅಂದರೆ ಕಮ್ಮಿಯಲ್ಲಿ ನಾವೊಂದು 500-600 ಪೇಷಂಟ್ ನಾವು ನೋಡಿದ ಅದರಲ್ಲಿ ತುಂಬ ನಮ್ಮ ಊರಿನ ಜನರಿಗೆ ಅದರಲ್ಲಿ ನಾವು ಜಾತಿ ಭೇದ ಏನೂ ಎನಿಸದೆ ಎಲ್ಲರಿಗೂ ನಾವು ಅಂದರೆ ಇದರಲ್ಲಿ ಕ್ರಿಶ್ಚಿಯನು ಬಂದಿದ್ದಾರೆ, ಹಿಂದೂಗಳು ಬಂದಿದ್ದಾರೆ, ಮುಸ್ಲಿಮರು ಎಲ್ಲರೂ ಬಂದಿದ್ದಾರೆ ನಮ್ಮ ಹತ್ರ. ನಾವು ಅವರಿಗೆ ನಮ್ಮಿಂದ ಸಾಧ್ಯವಾದಷ್ಟು ನಾವು ಮಾಡಿ ಅವರಿಗೆ ಎಲ್ಲರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಒಳ್ಳೆ ಇದರಲ್ಲಿ ಅಂದರೆ ದುವಾ ಮಾಡಿ ಕೂಡ ನಮಗೆ ಇದು ಮಾಡಿ ಕೂಡ ಕೊಡಿ ಹೋಗಿದ್ದಾರೆ ಎಲ್ಲ ಖುಷಿಯಲ್ಲಿ. ಹಾಗಾಗಿ ನಾನು ನಿಮ್ಮ ಹತ್ರ ಒಂದು ವಿನಂತಿ ಮಾಡೋದೇನಂತ ಹೇಳಿದರೆ, ನಿಮ್ಮ ನಿಮ್ಮ ಫ್ರೆಂಡ್ಸ್ ನಿಮ್ಮ ಇದರಲ್ಲಿ ನಮ್ಮ ವೆಲ್ನೆಸ್ ಹೆಲ್ಪ್ಲೈನ್ ನಂಬರ್ ಇದೆ, ಏನಾದಿದ್ರೆ ಫಸ್ಟಿಗೆ ಅದಕ್ಕೆ ಒಂದು ಮಾಹಿತಿ, ಇಂಥ ಹುಷಾರಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿರಲಿ ಏನೇ ಆಗಿರಲಿ ಅದನ್ನು ನಮಗೆ ಫಸ್ಟಿಗೆ ಮಾಹಿತಿ ಕೊಟ್ಟರೆ ನಾವು ಅದರ ಡಾಕ್ಟ್ರುಗಳಿಗೆ ಹಾಸ್ಪಿಟಲ್ಗಳಿಗೆ ನಾವು ಫಸ್ಟಿಗೆ ಹೇಳ್ತೇವೆ ಇಂಥ ಪೇಷಂಟ್ ನಮ್ಮದು ಬರ್ತಾ ಉಂಟು ಅಂತ ಹೇಳಿದ್ರೆ, ಮತ್ತು ನಿಮಗೆ ಅಲ್ಲಿ ಅಡ್ಮಿಷನ್ ಈಸಿಯಾಗಿ ಕೆಲವರಿಗೆ ತುಂಬ ಖುಷಿಯಾಗಿದೆ. ನಾವು ಫೋನ್ ಮಾಡಿ ಫಸ್ಟಿಗೆ ಹೇಳ್ತೇವೆ ಇಂಥ ಪೇಷಂಟ್ ಬರ್ತಾ ಉಂಟು, ಅವ್ರು ಹೇಳ್ತಾರೆ ನಮಗೆ ನಮ್ಮ ರಾಜನಾಗೆ ಕರ್ಕೊಂಡು ಹೋದರು, ಅಷ್ಟು ಚೆಂದ ಟ್ರೀಟ್ಮೆಂಟ್ ಮಾಡಿದರು, ಏನು ಇದು ಮಾಡಿರಲಿಲ್ಲ. ಇಲ್ಲದ್ರೆ ನೀವು ಇಮಿಡಿಯೇಟ್ 20,000 ಕಟ್ಟಿ 50,000 ಕಟ್ಟಿ ಹೇಳ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಹಾಸ್ಪಿಟಲ್ ನೀವು ಅನುಭವಿಸಿರ್ಬೋದು ಕೆಲವರು. ಹಾಗಿರ್ತದೆ ನಾವು ಆಗ ಕಳಿಸುವಾಗ ಹಾಗೆ ಅವ್ರು ಮಾಡಿದ್ರೆ ಅವ್ರು ನಮ್ಮ ಒಂದು ಧೈರ್ಯ ಇರ್ತದೆ, ನಾವೇನಾದರೂ ಮಾಡಿ ಕಟ್ಟಿಸ್ತೇವೆ ಇಲ್ಲಿ ಬೇಕಂತೇಳಿ. ಹಾಗಾಗಿ ಹಾಸ್ಪಿಟಲ್ ನಮ್ಮ ಅಷ್ಟು ಬಾಂಧವ್ಯ ಇದ್ದದನ್ನು ಅವರು ಅಷ್ಟು ಟ್ರೀಟ್ಮೆಂಟ್ಗಳು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ನಾವು ವಿನಂತಿ ಮಾಡೋದು, ಆ ನಮ್ಮ ವೆಲ್ನೆಸ್ ವೆಲ್ಫೇರ್ ನಂಬರ್ ಇದು ಆನ್ಲೈನ್ ನಂಬರ್, ಅದನ್ನು ನೀವು ಎಲ್ಲರಿಗೂ ಶೇರ್ ಮಾಡಿ. ಏನಿದ್ರು ಅದರಲ್ಲಿ ಕ್ಲಾರಿಫಿಕೇಷನ್ ಕೇಳಿದರೆ ಅಲ್ಲಿ ನಿಮಗೆ ಮಾಹಿತಿ ಸಿಗ್ತದೆ. ಅದು 24 ಗಂಟೆ ರನ್ನಿಂಗಲ್ಲಿ ಇರ್ತದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ನನಗೆ ಮಾತನ್ನು ಕೊನೆಗೊಳಿಸ್ತೇನೆ. ಇದು ಸದಾವಕಾಶ ಕೊಟ್ಟಕ್ಕೆ ಧನ್ಯವಾದ. ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. 1ನೇ ಅಲೆಯನ್ನು ಈಗಾಗಲೇ ಎದುರಿಸಿ ನಾವು ಎಲ್ಲೋ ಒಂದು ಕಡೆ ಸಣ್ಣದಾದಂತಹ ಒಂದು ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟು ಇನ್ನೊಂದು ದೀರ್ಘವಾದ ಉಸಿರನ್ನು ತಗೊಳ್ಳೋದಷ್ಟೊಳಗಡೆ ಈ 2ನೇ ಅಲೆ ಏನಿದೆ ನಮ್ಮ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ, ಅಕ್ಕಪಕ್ಕದ ಊರುಗಳಲ್ಲಿ ಬಹಳ ಪ್ರಬಲವಾಗಿ ಕಂಡುಬಂದಿರುವಂತಹ ಒಂದು ಸಂದರ್ಭ ಮತ್ತೊಂದು ಸನ್ನಿವೇಶವನ್ನು ನಾವು ಇವತ್ತು ಎದುರಿಸ್ತಾ ಇದ್ದೇವೆ. 1ನೇ ಅಲೆಯಲ್ಲಿ ನಾವು 2 ರೀತಿಯ ವೈರಸ್ಗಳನ್ನು ನೋಡಿದ್ವಿ. ಒಂದು ಕಡೆ ಕೊರೋನಾ ಎನ್ನುವಂಥ ಒಂದು ವೈರಸ್ ಇದ್ದರೆ, ಇನ್ನೊಂದು ಕಡೆ ಭಯ ಅನ್ನುವಂಥ ಇನ್ನೊಂದು ವೈರಸ್ ಉದ್ಭವ ಆಗಿತ್ತು. ಬಹುಶಃ ಸಮಾಜಕ್ಕೆ ಅತ್ಯಂತ ಮಾರಕವಾದದ್ದು ಆ ಕೊರೋನಾ ವೈರಸ್ ಜೊತೆಗೆ ಈ ಭಯದ ವೈರಸ್ ಕೂಡ. ಮನುಕುಲಕ್ಕೆ ಮಾರಕವಾದಂತಹ ಪರಿಸ್ಥಿತಿಗಳನ್ನು ಹಿಂದೆಯೂ ಕೂಡ ಈ ಮಾನವ ಸಮಾಜ ಏನಿದೆ ಎದುರಿಸ್ತಾ ಬಂದಿದೆ. ಆದರೆ ಈ ವಿಶ್ವ ಯುದ್ಧಗಳ ನಂತರ ಇಡೀ ಮನುಕುಲದ ಮೇಲೆ, ಜೀವಕ್ಕಾಗಲಿ, ಜನರ ಕೆಲಸ ಕಾರ್ಯಗಳಿಗಾಗಲಿ ಅಥವಾ ಆರ್ಥಿಕತೆಯ ವ್ಯವಸ್ಥೆ ಮೇಲೆ ಇಷ್ಟೊಂದು ಪ್ರಮಾಣದಲ್ಲಿ ಪರಿಣಾಮವನ್ನು ಬೀರಿದಂತಹ ಒಂದು ಪರಿಸ್ಥಿತಿ ಬಹುಶಃ ಈ ವಿಶ್ವಯುದ್ಧಗಳ ನಂತರ ಈ ಕೊರೋನಾ ಸಾಂಕ್ರಾಮಿಕ ಕಾಯಿಲೆನೇ ಅಂತ ಹೇಳೋದರಲ್ಲಿ 2ನೇ ಮಾತಿಲ್ಲ. ಆದರೆ ಈ 2ನೇ ಅಲೆಯಲ್ಲಿ ನಾವು 1ನೇ ಅಲೆಯಲ್ಲಿ ಕಂಡಂತಹ ಜೀವಕ್ಕೆ ಏನು ಹಾನಿ ಇದೆ, ಅತ್ಯಂತ ಪ್ರಿಯವಾದ ಬಂಧುಗಳನ್ನು, ಸ್ನೇಹಿತರನ್ನು ನಾವೆಲ್ಲರೂ ಕಳೆದುಕೊಂಡಿದ್ದೇವೆ.
ಬಹುಶಃ ಪ್ರತಿಯೊಬ್ಬ ವ್ಯಕ್ತಿಗೂ ಆತನಿಗೆ ನಿಕಟರಾದಂತಹ ನೆಂಟರಿಸ್ತ್ರಿರ್ಬೋದು, ಸ್ನೇಹಿತರಿರ್ಬೋದು, ಎಲ್ಲರ ಜೀವನದಲ್ಲಿ ನಾವು ಇಣುಕಿ ನೋಡಿದರೆ ಎಲ್ಲರೂ ಯಾರನ್ನಾದರೂ ಕಳ್ಕೊಂಡಿದ್ದಾರೆ. ಸೊ ಈ ನಮ್ಮ ಮುಂದೆ ಎದ್ದು ನಿಂತಹ ಈ ಎರಡನೇ ಅಲೆಯನ್ನು ಸಾಕಷ್ಟು ಚಾಣಕ್ಯದಿಂದ ಎದುರಿಸಿ ಒಂದನೇ ಅಲೆಯಲ್ಲಿ ಏನು ಜೀವಕ್ಕೆ, ಆರ್ಥಿಕತೆಗೆ ತೊಂದರೆ ಆಗಿತ್ತು ಅದನ್ನು ಆಗದೇ ಇರೋ ರೀತಿಯಲ್ಲಿ ನಾವು ಮುಂಜಾಗ್ರತವಾಗಿ ಈ ಒಂದು ಹಂತದಲ್ಲಿ ನಾವು ಮುಂದುವರಿಸಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಾಪ್ಗಳಲ್ಲಿ ಸಾಕಷ್ಟು ನಿಮಗೆ ಪರಿಹಾರಗಳು ಕಂಡುಬಂದವು. ಆದರೆ ನನ್ನ ಸಲಹೆ ಏನಂತಂದರೆ, ನಾವೆಲ್ಲರೂ ಸೇರಿ ವಿಜ್ಞಾನ ಏನನ್ನು ಹೇಳ್ತದೆ ಸಂಪೂರ್ಣವಾಗಿ ಅದಕ್ಕೆ ಅಂಟಿಕೊಂಡು ವಿಜ್ಞಾನದ ಮಾತುಗಳನ್ನು ಮಾತ್ರ ಒಬ್ಬರಿಂದ ಒಬ್ಬರಿಗೆ ಹರಡಿಸಿ, ಊಹೆ ಪೂಹೆಗಳನ್ನು, ಒಬ್ಬರು ತನ್ನ ಅನಿಸಿಕೆಗಳನ್ನು ಹೇಳಿದ್ದನ್ನು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಮುಂದುವರಿಸಿ ಫಾರ್ವರ್ಡ್ ಮಾಡಿ ಅನಾವಶ್ಯಕವಾದಂತಹ ಕನ್ಫ್ಯೂಷನ್ಗಳಿಗೆ ಎಡೆ ಮಾಡಿಕೊಡಬಾರ್ದು. ಎರಡನೇ ಅಲೆಯನ್ನು ಸೋಲಿಸಬೇಕು, ನಾವೆಲ್ಲ ಮತ್ತೆ ಎದ್ದು ನಿಲ್ಲಬೇಕು ಅಂತಂದರೆ ವಿಜ್ಞಾನ ಕೇವಲ 4 ಸೊಲ್ಯೂಷನ್ಗಳನ್ನು ಕೊಡ್ತದೆ. ಪ್ರಪ್ರಥಮವಾಗಿ ಏನು ನಾವು ಒಂದನೇ ಅಲೆಯಲ್ಲಿ ನೋಡಿದ್ವೋ, ಮಾಸ್ಕನ್ನು ಧರಿಸುವಂಥದ್ದು. ಸರಿಯಾದ ರೀತಿಯಲ್ಲಿ ಮಾಸ್ಕನ್ನು ಧರಿಸಬೇಕು. ಮಾಸ್ಕ್ ಮೂಗನ್ನು ಮತ್ತು ಬಾಯಿಯನ್ನು ಯಾವಾಗಲೂ ಮುಚ್ಚಿರಬೇಕು. ಮುಂಚೆ ಕೋವಿಡ್ ಬಂದಿರಲಿ, ವ್ಯಾಕ್ಸಿನೇಷನ್ ತಗೊಂಡಿರೋರಿರಲಿ, ತಗೊಳ್ಳದೇ ಇರೋರಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ, ಸತತವಾಗಿಯೂ ರೆಕಮೆಂಡೆಡ್ ಮಾಸ್ಕ್ಗಳನ್ನು ಧರಿಸ್ಕೊಂಡು ಇರೋದ್ರಿಂದಾನೇ ಈ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ. ನನಗೆ ಆಲ್ರೆಡಿ ಒಂದು ಸಲ ಕೋವಿಡ್ ಬಂದಿದೆ, ನಾನು ಮಾಸ್ಕ್ ಹಾಕೋದ್ರಲ್ಲಿ ಏನು, ನಾವು ಮಾಸ್ಕ್ ಹಾಕದೇ ಇದ್ದರೆ ನಾವು ಆ ವೈರಸ್ಸನ್ನು ತಗೊಂಡು ಹೋಗ್ಬಿಟ್ಟು ನಮ್ಮ ಮನೇಲಿರುವಂಥ ಹಿರಿಯರು ಇರ್ಬೋದು, ಅಥವಾ ಯಾರ ರೋಗ ನಿರೋಧಕ ಶಕ್ತಿಯಲ್ಲಿ ಕೊರತೆ ಇದೆಯೋ ಅವ್ರಿಗೂ ವೈರಸ್ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ಎಲ್ಲ ಸಂದರ್ಭಗಳಲ್ಲಿ ದಯವಿಟ್ಟು ಮಾಸ್ಕನ್ನು ಬಳಸಬೇಕು. ಮಾಸ್ಕನ್ನು ಬಳಸುವಂತಹ ಪ್ರವೃತ್ತಿಯನ್ನು ನಾವು ಹರಡಿಸಬೇಕು, ಇನ್ನೊಬ್ಬರಿಗೆ ಅರಿವನ್ನು ಮೂಡಿಸಬೇಕು. ಬಹುಶಃ ಏನಿವತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರದ ಕಡೆಯಿಂದ ಮಾಸ್ಕ್ ಧರಿಸದೇ ಇದ್ದವರಿಗೆ ಫೈನ್ ಹಾಕುವಂತಹ ಒಂದು ನಿಯಮವನ್ನು ತಂದಿದ್ದಾರೆ. ಅದು ಭಾಳ ಒಳ್ಳೆಯ ನಿಯಮ, ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸಬೇಕು. ಎಲ್ಲ ಜಾಗಗಳಲ್ಲಿ, ಜನರು ಗುಂಪುಗೂಡುವಂತಹ ಜಾಗಗಳಲ್ಲಿ ಮಾಸ್ಕನ್ನು ಧರಿಸಿಕೊಂಡೇ ಇರುವಂತಹ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಇವತ್ತು ಯಾರೋ ಮಾತಾಡುವಾಗ ಹೇಳಿದರು, ನಾವು ಹುಟ್ಟುವಾಗಲೇ ಮಾಸ್ಕ್ ಧರಿಸ್ಕೊಂಡು ಹುಟ್ಟಿದ್ದೀವಿ ಅಂತ ಅಂದ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ದಿನ. ಆಧಾರ್ ಕಾರ್ಡ್ನಲ್ಲಿ, ಯಾವುದೇ ಕಾರ್ಡ್ನಲ್ಲಿ ನಮ್ಮ ಫೋಟೋ ಹಾಕಬೇಕಂದ್ರೂ ನಾವು ಮಾಸ್ಕ್ ಧರಿಸ್ಕೊಂಡೇ ಫೋಟೋ ಹಾಕ್ಸುವಂಥ ಒಂದು ದೃಢ ನಿರ್ಧಾರವನ್ನು ನಾವು ಮಾಡಬೇಕು. ಇನ್ನು ನಮಗೆಲ್ಲರಿಗೂ ತಿಳಿದಿರುವಂಥ ಸಂಗತಿ, ಸರಿಯಾಗಿ ಕೈ ತೊಳೆಯುವಂಥದ್ದು, ಸ್ಯಾನಿಟೈಸ್ ಮಾಡುವಂಥದ್ದು. ಮಾಸ್ಕ್, ಸ್ಯಾನಿಟೈಸ್ ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದು. ಜೊತೆಗೆ ಈಗ ವಿಜ್ಞಾನ ನಮಗೇನು ಹೇಳ್ತಾ ಇದೆ ಅಂದರೆ, ವ್ಯಾಕ್ಸಿನೇಷನ್ ಮಾಡೋದರಿಂದ ಅನುಕೂಲ ಅಂತೂ ಇದೆ, ಅನಾನುಕೂಲದ ಬಗ್ಗೆ ಅಂತೂ ಏನೂ ಹೇಳಿಲ್ಲ. ಎಷ್ಟರ ಮಟ್ಟಿಗೆ ಅದು ಕಾಯಿಲೆ ಹರಡುವುದನ್ನು ತಡೆಗಟ್ಟಬೋದು, ಇದರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿಯನ್ನು ಕೊಡಬೇಕು. ಬಂದಿರುವಂಥ ಮಾಹಿತಿಯ ಪ್ರಕಾರ ಅದರಿಂದ ನಮಗೆ ಒಳ್ಳೆಯದಿದ್ದೇನೆ ಹೊರತು ಯಾವುದೇ ರೀತಿಯ ದುಷ್ಪರಿಣಾಮಗಳಂತೂ ಇಲ್ಲ. ಅಟ್ಲೀಸ್ಟ್ ತೀವ್ರವಾದಂಥ ಕಾಯಿಲೆನಾದರೂ ಅದು ತಡೆಗಟ್ಟುತ್ತೆ. ಸೊ ಈ ನಿಟ್ಟಿನಲ್ಲಿ ಒಂದನೇ ಅಲೆ ಬಂದಾಗಲೂ ಕೂಡ ಈ ವೆಲ್ನೆಸ್ ಹೆಲ್ಪ್ಲೈನು, ನಾನು ಹಾಸನದಲ್ಲಿದ್ದೆ ಆವಾಗ, ಅವರಿಂದ ಸಾಕಷ್ಟು ಮಾರ್ಗದರ್ಶನವನ್ನು ನಾನು ಪಡ್ಕೊಂಡು ಅಲ್ಲಿ ಕೂಡ ನಾವು ಇದರ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದೇವೆ. ಬಹುಶಃ ನಾನು ಹೇಳೋದು, ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಡೆಯಿಂದ ಏನು ವ್ಯಾಕ್ಸಿನೇಷನ್ ಡ್ರೈವನ್ನು ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಸಾಕಷ್ಟು ನೀವು ಜನರಲ್ಲಿ ಒಲವನ್ನು ಮೂಡಿಸಬೇಕು. ಅದರ ಜನರಿಗಿರುವಂತಹ ಅನಾವಶ್ಯಕವಾದಂಥ ಭಯಗಳನ್ನು ತೆಗೆಸಬೇಕು. ಇನ್ನೇನು ಕೆಲವೇ ದಿನಗಳಲ್ಲಿ
45 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಕೂಡ ವ್ಯಾಕ್ಸಿನೇಷನ್ನನ್ನು ಓಪನ್ ಮಾಡ್ತಾ ಇದ್ದಾರೆ. ಅಲ್ಲಲ್ಲೇ ಸಮಾಜದಲ್ಲಿ ವೆಲ್ನೆಸ್ ಹೆಲ್ಪ್ಲೈನ್ ಅಂತಹ ಸಂಘಟನೆಗಳು ಗ್ರಾಮಗಳಲ್ಲಿ, ವಾರ್ಡ್ಗಳಲ್ಲಿ ಜನರ ಗುಂಪುಗಳನ್ನು ಮಾಡಿ ಅವರನ್ನು ನೋಂದಾಯಿಸಿಬಿಟ್ಟು ಸರಿಯಾದ ಸಮಯಕ್ಕೆ ಅವರು ಲಸಿಕೆಯನ್ನು ತೆಗೆದುಕೊಂಡು ಮತ್ತೆ ಅವರದ್ದೇನು ರಿಪೀಟ್ ಡೋಸ್ ಇದೆ ಅದನ್ನು ಕೂಡ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ರೀತಿಯಲ್ಲಿ ಜನರನ್ನು ಪ್ರೋತ್ಸಾಹಿಸಬೇಕು. ವ್ಯಾಕ್ಸಿನ್ ಬಗ್ಗೆ ಯಾವುದೇ ರೀತಿಯ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಂತಹ ತಪ್ಪು ಸುದ್ದಿಗೆ ಕಿವಿ ಕೊಡದೆ ವ್ಯಾಕ್ಸಿನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮ್ಮ ಸರ್ಕಾರದ ಏನು ವೆಬ್ಸೈಟ್ ಇದೆ ಅದರಲ್ಲಿ ಎಲ್ಲ ರೀತಿಯ ಯೂಟ್ಯೂಬ್ ವಿಡಿಯೋಗಳ ಮುಖಾಂತರ ಅವರು ಸ್ಪಷ್ಟಪಡಿಸಿದ್ದಾರೆ. ಬಹುಶಃ ಅಲ್ಲಿ ಆಂಗ್ಲ ಭಾಷೆಯಲ್ಲಿ ಮತ್ತು ಹಿಂದಿ ಭಾಷೆಯಲ್ಲಿ ಕೆಲವೊಂದು ವಿಡಿಯೋಗಳು ಕೂಡ ಅವೈಲೇಬಲ್ ಇದೆ. ಹಿಂದಿನ ಸಲ ಕೂಡ ಈ ವೆಲ್ನೆಸ್ ಹೆಲ್ಪ್ಲೈನ್ ಅವರು ಲೋಕಲ್ ಲ್ಯಾಂಗ್ವೇಜಸ್ನಲ್ಲಿ ಭಾಳಷ್ಟು ವಿಡಿಯೋಗಳನ್ನು ಮಾಡಿ ಯೂಟ್ಯೂಬ್ನಲ್ಲಿ ಮಾಡಿ ಅದನ್ನು ಸಂಚರಿಸಿದರು. ಬಹುಶಃ ಅದರಲ್ಲಿರುವಂತಹ ಕಾಂಟೆಂಟ್ಗಳನ್ನು ತಗೊಂಡು ಲೋಕಲ್ ಭಾಷೆಗಳಲ್ಲಿ ಅದನ್ನು ಭಾಷಾಂತರ ಮಾಡಿಬಿಟ್ಟು ಜನರಲ್ಲಿರುವಂತಹ ಏನು ಭಯ ಇದೆ ಅದನ್ನು ತೆಗೆದು ವ್ಯಾಕ್ಸಿನನ್ನು ಎಲ್ಲರೂ ತೆಗೆದುಕೊಳ್ಳುವ ರೀತಿಯಲ್ಲಿ ನಾವು ಮುಂದುವರಿಬೇಕು. ಇದರಿಂದ ಬಹಳಷ್ಟು ನಮಗೆ ಅನುಕೂಲ ಆಗುವಂತಹ ಸಾಧ್ಯತೆಗಳುಂಟು. ಇನ್ನು ಮಾಸ್ಕ್, ಸ್ಯಾನಿಟೈಸೇಷನ್ ಮತ್ತು ಸಾಮಾಜಿಕ ಅಂತರವನ್ನು ಕಡ್ಡಾಯವಾಗಿ ನಾವು ಪಾಲಿಸಬೇಕು. ಸಾಮಾಜಿಕ ಅಂತರ ನೋಡಿ, ಮೊದಲನೇ ಏನು ಅಲೆ ಬಂತು ಆವಾಗ ಜನರಿಗೆ ಭಯದ 2ನೇ ವೈರಸ್ ಇತ್ತು. ಇವಾಗ ನಿರ್ಭಯ ಅನ್ನುವಂಥ 2ನೇ ವೈರಸ್ ಬಂದಿದೆ. ಯಾವುದಕ್ಕೂ ಭಯ ಪಡೋದಿಲ್ಲ. ಮದುವೆ ಸಮಾರಂಭಗಳಲ್ಲಿ ನೋಡಿದರೆ ಸಾವಿರಾರು ಜನರನ್ನು ಸೇರಿಸ್ತಾರೆ. ಅನಾವಶ್ಯಕವಾದಂತಹ ಕೆಲಸ ಕಾರ್ಯಗಳಿಗೂ ಸಾವಿರಾರು ಜನರನ್ನು ಸೇರಿಸ್ತಾರೆ. ಅದರಲ್ಲಿ ಯಾರ ರೋಗ ನಿರೋಧಕ ಶಕ್ತಿ ಎಷ್ಟು ಪ್ರಬಲವಾಗಿದೆ, ಯಾರಿಗೆ ರೋಗ ನಿರೋಧಕ ಶಕ್ತಿಯ ಕೊರತೆ ಇದೆ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅವರಿಗೆ ಆ ವೈರಸ್ ಹರಡಿ ಅನಾವಶ್ಯಕವಾಗಿ ಜೀವವನ್ನು ಕಳೆದುಕೊಳ್ಳುವಂಥದ್ದು, ಹಾಸ್ಪಿಟ್ಲ್ನಲ್ಲಿ ಹೋಗಿ ಸೇರಿಸ್ಕೊಳ್ಳುವಂಥದ್ದು, ಅನಾವಶ್ಯಕವಾಗಿ ಅವರಿಗೆ ಫೈನಾನ್ಷಿಯಲ್ ಬರ್ಡನ್ ಆಗುವಂಥದ್ದು, ಇವೆಲ್ಲ ಸಾಧ್ಯತೆಗಳಿರ್ತದೆ. ಹಾಗಾಗಿ ದಯವಿಟ್ಟು ಇದು ಮುಂಜಾಗ್ರತೆಯನ್ನು ತೆಗೆದುಕೊಂಡು ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂತಹ ರೋಗ. ಆಕಸ್ಮಿಕವಾಗಿ ಹಾರ್ಟ್ ಅಟ್ಯಾಕ್, ಸ್ಟ್ರೋಕು ಆ ಥರ ಬರುವಂಥ ರೋಗ ಅಲ್ಲ. ಇದೊಂದು ಸಾಂಕ್ರಾಮಿಕ ರೋಗ, ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗ. ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿ ವಿಜ್ಞಾನ ಹೇಳುವುದನ್ನು ಪಾಲಿಸಿದರೆ ನಾವು ಇದರ ಮೇಲೆ ಗೆಲುವನ್ನು ಸಾಧಿಸಲೇಬಹುದು ಅಂತ ಹೇಳಿಬಿಟ್ಟು ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ, ನಮ್ಮ ಅತಿಥಿಗಳಿಗೂ ಹಾಗೂ ಇಲ್ಲಿರುವ ಗಣ್ಯರಿಗೂ ಪ್ರತಿಯೊಬ್ಬರಿಗೂ ಒಂದೇ ವಾಕ್ಯದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸಿ ಧನ್ಯವಾದವನ್ನು ಸಮರ್ಪಣೆಗೊಳಿಸ್ತಿದ್ದೇನೆ.